ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಅಮೃತ ಸಿಂಧು ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಂದು ಹರೇ ಕೃಷ್ಣ ಮಾತಾಜಿ. 7 ಭಕ್ತಿ ತತ್ವಗಳಿಗೆ ಪ್ರಮಾಣ. ಹರೇ ಕೃಷ್ಣ. ನಿನ್ನೆ ನಾವು ಓದಿದ್ದೆಲ್ಲ ಭಕ್ತಿ ತತ್ವಗಳು, ಅಂದ್ರೆ ಭಕ್ತಿ ಸೇವೆಯನ್ನು ಹೇಗೆ ಮಾಡುವುದು ಅಂತ 64 ಅಂಶಗಳನ್ನು ರೂಪ ಗೋಸ್ವಾಮಿಯವರು ತಿಳಿಸಿದ್ದಾರೆ. ಅದರಲ್ಲಿ ನಾವು ಒಂದೊಂದನಾಗಿ ಇದನ್ನ ಇಲ್ಲಿ ಡೀಟೇಲ್ ಆಗಿ ವಿವರಿಸಿದ್ದಾರೆ. ಈಗ ಮೊದಲನೆಯದು ಅಂದ್ರೆ ಸದ್ಗುರುಗಳೊಬ್ಬರ ಆಶ್ರಯವನ್ನು ಪಡೆಯುವುದು. ಭಕ್ತಿ ಸೇವೆ ಮಾಡ್ಲಿಕ್ಕೆ ಮೊದಲು ಬೇಕಾಗ್ತಕ್ಕಂಥದ್ದು ಅಥವಾ ನಾವು ಮೊದಲು ಮಾಡ್ಬೇಕಾಗಿದ್ದೇನು ಅಂದ್ರೆ ಸದ್ಗುರುಗಳೊಬ್ಬರ ಆಶ್ರಯವನ್ನು ಪಡೆಯುವುದು. ಸದ್ಗುರುಗಳು ಅಂದ್ರೆ ಸಂಪ್ರದಾಯದಿಂದ ಬಂದ ಗುರುಗಳು. ಇಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 21 ಇಲ್ಲಿ ಅದನ್ನ ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದೆ ಈ ಒಂದು ಶ್ಲೋಕದಲ್ಲಿ? ಪ್ರಬುದ್ಧನು ಮಹಾರಾಜ ನಿಮಗೆ ಹೇಳಿದ್ದಾರೆ. ಏನು ಹೇಳಿದ್ದಾನೆ? ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸುಃ ಶ್ರೇಯ ಉತ್ತಮಂ ಶಾಬ್ದೇ ಪರೇ ನಿಷ್ಣಾತಂ ಬ್ರಹ್ಮಣಿ
ಉಪಶಮಾಶ್ರಯಂ. ಪ್ರಿಯ ದೊರೆಯೇ, ಈ ಐಹಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲ ಎಂದು ಚೆನ್ನಾಗಿ ತಿಳಿದುಕೋ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಮಹಾರಾಜ ನಿಮಿ ಹತ್ರ? ಪ್ರಬುದ್ಧ, ಇಲ್ಲಿ ಐಹಿಕ ಜಗತ್ತಿನಲ್ಲಿ ಸುಖ ಇಲ್ಲ. ಯಾಕೆ ಸುಖ ಇಲ್ಲ ಈ ಐಹಿಕ ಜಗತ್ತು ಅಂದ್ರೆ, ಈ ಐಹಿಕ ಜಗತ್ತು ದುಃಖಾಲಯ ಅಂತ, ದುಃಖಾಲಯಂ ಅಶಾಶ್ವತಂ ಎಂದು ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಡಿಕ್ಲೇರ್ ಮಾಡಿದ್ದಾನೆ. ಸೊ ಹಾಗಾಗಿ ಇಲ್ಲಿ ದುಃಖಾಲಯದಲ್ಲಿ ಏನಿರುತ್ತೆ? ನೋವು ಯಾತನೆಗಳು ತುಂಬಿರುತ್ತವೆ. ಹಾಗಾಗಿ ಎಲ್ಲಿ ಯಾವಾಗ ಆ ನೋವು ಮತ್ತು ಯಾತನೆಗಳಿಂದ ಈ ಐಹಿಕ ಜಗತ್ತು ತುಂಬಿ ಹೋದಾಗ ಅಲ್ಲಿ ಸುಖ ಎಲ್ಲಿಂದ ಇರುತ್ತೆ? ಸುಖ ಇದೆ ಅಂತ ನಾವು ತಿಳ್ಕೊಳ್ಳೋದೇ ತಪ್ಪು. ಯಾಕಂದ್ರೆ ಈ ಐಹಿಕ ಜಗತ್ತಿನಲ್ಲಿ ಸುಖ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಸುಖ ಇದೆ ಎಂದು ಭಾವಿಸುತ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈ ಐಹಿಕ ಸುಖ ಹೇಳ್ತಕ್ಕಂಥದ್ದು ಅದು ದುಃಖಗಳು ಅಂದ್ರೆ ಒಂದರ ಮೇಲೆ ಒಂದು ಬರ್ತಾನೆ ಇರ್ತದೆ, ನೋವು, ದುಃಖ, ಯಾತನೆ. ಆದರೆ ಅದು ಇರದೇ ಇರತಕ್ಕಂತಹ ಸ್ವಲ್ಪ ಸಮಯ ಅದನ್ನ ನಾವು ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ನಿಜವಾದ ಸುಖ ಎಲ್ಲಿದೆ ಇದನ್ನ ನಾವು ನೋಡ್ಬೇಕು. ನಿಜವಾದ ಸುಖ ಅಂದ್ರೆ ಇದನ್ನ ಯಾರು ಅರಸ್ತಾರೆ, ಅದು ಎಲ್ಲಿ ಸಿಗ್ತದೆ, ಅದನ್ನ ಹೇಗೆ ಪಡಿಬೇಕು, ಇದನ್ನೆಲ್ಲ ನಾವು ಪಡ್ಕೊಳ್ಬೇಕು. ನಿಜವಾದ ಸುಖ ಅಂತ ಎಲ್ಲರಿಗೂ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಇದೆ. ಸುಖ ಪಡ್ಕೊಳ್ಬೇಕು ಅಂತ ಎಲ್ಲರಿಗೂ ಇದೆ. ಹಾಗಾದ್ರೆ ಆ ಸುಖ ಎಲ್ಲಿದೆ ಅದನ್ನ ನಮ್ಗೆ ಯಾರು ತಿಳಿಸ್ತಾರೆ? ಹೇಗೆ ನಾವು ಸುಖ ಪಡೆಯೋದು? ಅದು ಯಾರಿಗೆ ಈ ತರವಾದ ಒಂದು ತೀವ್ರವಾದ ನಿಜವಾದ ಸುಖವನ್ನು ಪಡಿಬೇಕು ಅಂತ ಆಸೆ ಇರ್ತದೆ, ಅವರು ಸದ್ಗುರುಗಳನ್ನ ಆಶ್ರಯಿಸಬೇಕು ಅಂತ ಇಲ್ಲಿ ಪ್ರಬುದ್ಧನ ಮಹಾರಾಜ ನಿಮಗೆ ಹೇಳ್ತಾ ಇದ್ದಾರೆ. ಈಗ ನಾವು ಈ ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ಈ ಲೌಕಿಕ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮಹಾಬುದ್ಧಿಜೀವಿಗಳಾಗ್ಲಿಕ್ಕೆ ಇಷ್ಟಪಡ್ತಾರೆ, ಇಲ್ಲ ತುಂಬಾ ಬಲಿಷ್ಠ ರಾಜಕಾರಣಿ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ಮತ್ತೆ ಸುಂದರವಾದ ಆ ಒಂದು ರೀತಿಯ ಪ್ರೀತಿಯ ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳು, ಅವರಿಗೆ ತಂದೆ ತಾಯಿ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ಇಲ್ಲ ಒಂದು ಗೌರವಾನ್ವಿತ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಮತ್ತೆ ಶ್ರೇಷ್ಠ ವ್ಯಾಪಾರಿ, ತುಂಬಾ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ತುಂಬಾ ಶ್ರೀಮಂತನಾಗ್ಲಿಕ್ಕೆ ಖಂಡಿತವಾಗಿಯೂ ಇಷ್ಟಪಡ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಇದೆಲ್ಲ ಇದು ಈ ರೀತಿಯ ಒಂದು ಸುಖ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಅಥವಾ ಇದನ್ನು ಬಯಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಶಾಶ್ವತ ಅಲ್ಲ. ಇವು ಯಾವುದೂ ಕೂಡ ಶಾಶ್ವತವ ಸುಖವನ್ನು ಕೊಡೋದಿಲ್ಲ. ತುಂಬಾ ಬುದ್ಧಿಜೀವಿ ಆಗೋದು, ದೊಡ್ಡ ರಾಜಕಾರಣಿ ಆಗಿರೋದು, ಮಂತ್ರಿ ಆಗೋದು, ಅಥವಾ ಒಳ್ಳೆ ಮನೆಯಲ್ಲಿ ಚಂದ ಒಳ್ಳೆಯ ಮಕ್ಕಳಿರೋದು, ಹೆಂಡತಿ ಮಕ್ಕಳು ಚೆನ್ನಾಗಿರೋದು, ಒಳ್ಳೆಯ ಸಮಾಜ ಕಲ್ಯಾಣ ಕೆಲಸಗಳನ್ನು ಮಾಡೋದು, ದೊಡ್ಡ ಬಿಸಿನೆಸ್ ಎಂಪೈರ್ ಮಾಡೋದು, ಬಹುದೊಡ್ಡ ಶ್ರೀಮಂತನಾಗಿರೋದು, ಇದು ಯಾವುದು ಕೂಡ ನಮಗೆ ಶಾಶ್ವತವಾದ ಸುಖ ಕೊಡೋದಿಲ್ಲ. ಯಾಕೆ ಸುಖ ಕೊಡೋದಿಲ್ಲ ಹರೇ ಕೃಷ್ಣ? ಶಾಶ್ವತವಾದ ಸುಖ ಇದರಿಂದ ಸಿಕ್ಕೋಲ್ಲ. ಹರೇ ಕೃಷ್ಣ. ಯಾಕೆ ಸಿಕ್ಕೋದಿಲ್ಲ? ಶಾಶ್ವತವಾದ ಸುಖ ಯಾಕೆ ಕ್ಷಣಿಕ. ಐಹಿಕವಾದ. ಹರೇ ಕೃಷ್ಣ ಮಾತಾಜಿ. ಕ್ಷಣಿಕ. ಐಹಿಕವಾದ ಈ ಸುಖ ಕ್ಷಣಿಕ ಇರುತ್ತದೆ. ಈ ಸುಖ ಕ್ಷಣಿಕ. ಯಾಕೆ ಕ್ಷಣಿಕ ಅಂತ ಕೇಳಿರೋದು. ಇಲ್ಲಿ ಯಾಕೆ ಕ್ಷಣಿಕ ಅಂತಂದ್ರೆ, ವ್ಯಕ್ತಿ ಈ ಭೌತಿಕ ಶರೀರವನ್ನೇ ತಾನು ಅಂತ ತಪ್ಪಾಗಿ ತಿಳಿದಿದ್ದಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ಶರೀರ ಮರಣ ಕಾಲದಲ್ಲಿ ಶರೀರ ನಷ್ಟವಾಗಿ ಹೋಗುತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ಮೃತ್ಯು ಸರ್ವಹರಶ್ಚ ಅಂದ್ರೆ ಮೃತ್ಯು ಬಂದಾಗ ಎಲ್ಲವನ್ನು ತೆಗೆದುಕೊಂಡು ಹೋಗ್ಬಿಡತ್ತೆ. ಸೊ ಹಾಗಾಗಿ ಇಲ್ಲಿ ಭೌತಿಕ ಇಂದ್ರಿಯ ಸುಖ ಅದನ್ನೇ ನಾವು
ಅತ್ಯಂತ ಈ ಬದುಕಿನ ದೊಡ್ಡ ಬಹುಮಾನ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇಲ್ಲಿ ಇನ್ನೊಂದು ತಿಳ್ಕೊಬೇಕು, ಭೌತಿಕ ಸಂತೋಷ ಹೇಳ್ತಕ್ಕಂಥದ್ದು ಒಂದು ಬಗೆಯ ಶಿಕ್ಷೆ. ಯಾಕೆ ಶಿಕ್ಷೆ ಅಂತ ಹೇಳ್ತಾರೆ ಅಂದ್ರೆ, ಅದು ಆ ವ್ಯಕ್ತಿಯನ್ನ ನಮಗೆ ಸುಖ ಇದೆ ಅಂತ ನಾವು ತಿಳ್ಕೊಳ್ತೇವೆ, ಅದು ಶಿಕ್ಷೆ ಆಗತ್ತೆ ನಮಗೆ. ಯಾಕೆಂದ್ರೆ ಸುಖವನ್ನು ಅನುಭವಿಸಿದಾಗ ಮತ್ತೆ ನಮ್ಮನ್ನು ಜನನ ಮರಣಗಳ ಚಕ್ರದಲ್ಲಿ ಅದು ತಿರುಗುವಂತೆ ಹಾಕಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಭೌತಿಕ ಇಂದ್ರಿಯ ಸುಖ ಅದು ಕೂಡ ಶಿಕ್ಷೆ. ಈಗ ಹೇಗೆ ಕೇಳಿದ್ರೆ, ಈಗ ಕೈದಿಗಳು ಇರ್ತಾರೆ ಜೈಲಿನಲ್ಲಿ ಅಲ್ವಾ, ಈ ಜೈಲಿನಲ್ಲಿ ಕೈದಿಗಳಲ್ಲಿ ಉಗ್ರ ರೀತಿಯ ಕೈದಿಗಳು ಇರ್ತಾರೆ, ದೊಡ್ಡ ದೊಡ್ಡ ಕ್ರಿಮಿನಲ್ಸ್. ಅವ್ರಿಗೆ ಏನ್ ಮಾಡ್ತಾರೆ, ಏಕಾಂತ ಬಂಧನ ಅಂದ್ರೆ ಒಂದು ಸಣ್ಣ ಕೋಣೆಯಲ್ಲಿ ಒಬ್ಬರಿಗೆ ಇರ್ಲಿಕ್ಕೆ, ಅವ್ರಿಗೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಮಿಕ್ಸ್ ಆಗ್ಲಿಕ್ಕೆ. ಸೊ ಅಂತ ಒಂದು ಏಕಾಂತ ಬಂಧನ ಕೊಡ್ತಾರೆ. ಸ್ವಲ್ಪ ಒಳ್ಳೆಯ ವರ್ತನೆ ಮಾಡಿದ, ಸದ್ವರ್ತನೆ ಮಾಡಿದ ಕೈದಿಗಳಿಗೆ ಏನ್ ಮಾಡ್ತಾರೆ, ಅವರಿಗೆ ಬಹುಮಾನ ರೂಪದಲ್ಲಿ ಕಾರಾಗೃಹ, ಅದರಿಂದ ಸ್ವಲ್ಪ ಅಲ್ಲಿ ಏನು ಗಾರ್ಡನ್ ಇರ್ತದೆ ಅಲ್ಲಿ ಕೆಲಸ ಮಾಡೋದು, ಆಮೇಲೆ ಅಲ್ಲಿ ಲೈಬ್ರರಿನಲ್ಲಿ ಏನ್ ಕೆಲಸ ಮಾಡೋದು, ಅದೆಲ್ಲ ಅವಕಾಶ ಸಿಗುತ್ತೆ. ಆದರೆ ಇದೇನಾದ್ರೂ ವ್ಯತ್ಯಾಸ ಇದೆಯಾ? ಏಕಾಂತ ಬಂಧನಕ್ಕಾಗಲಿ ಅಥವಾ ಬೇರೆ ಕಾರಾಗೃಹದಲ್ಲಿ ಈ ರೀತಿಯಾದ ಪುಸ್ತಕಾಲಯದಲ್ಲಿ ಕೆಲಸ ಮಾಡೋದು ಅಥವಾ ತೋಟದಲ್ಲಿ ಕೆಲಸ ಮಾಡೋದು, ಕಾರಾಗೃಹದಲ್ಲಿ ಅದೇನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲ. ಯಾಕೆ ಕೇಳಿದರೆ, ಎಲ್ಲೇ ಇರಲಿ ಕಾರಾಗೃಹದಲ್ಲಿಯೇ ವಾಸ. ಸೊ ಹಾಗಾಗಿ ಅದು ಕೊನೆಗೆ ಶಿಕ್ಷೆಯೇ. ಸೊ ಹಾಗಾಗಿ ಈ ಐಹಿಕ ಲೋಕ ಕೂಡ ಕಾರಾಗೃಹ. ಏಕೆ ಕಾರಾಗೃಹ ಅಂತಂದ್ರೆ, ಇದರಿಂದ ಬಿಡುಗಡೆ ಆದಾಗ ಮಾತ್ರ ಅದು ಕಾರಾಗೃಹದಿಂದ ಹೊರಗೆ ಬಂದಾಗೆ, ಇದರಿಂದ ಬಿಡುಗಡೆಯಾಗಿ ಭಗವಂತನ ಒಂದು ಸಾಮ್ರಾಜ್ಯಕ್ಕೆ ತಿರುಗಿ ಹೋದಾಗ ಮಾತ್ರ ಅದು ನಮಗೆ ಬಿಡುಗಡೆ. ಸೊ ಹಾಗಾಗಿ ಇಲ್ಲಿ ನಿಜವಾದ ಆನಂದ ಇಲ್ಲಿ ಈ ಐಹಿಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಶಾಶ್ವತ ಆನಂದ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಶಾಶ್ವತ ಆನಂದ ಯಾವ ಶಿಕ್ಷೆಯೂ ಇಲ್ಲದ ಆ ಭಗವದ್ಧಾಮದಲ್ಲಿ ಇದೆ. ಭಗವದ್ಧಾಮದಲ್ಲಿ ಶಿಕ್ಷೆನೇ ಇಲ್ಲ. ಅಲ್ಲಿ ಆನಂದ ಅಂದ್ರೆ ಶಾಶ್ವತವಾದದ್ದು ಮತ್ತು ನಿತ್ಯ ಜ್ಞಾನಾನಂದ, ಜ್ಞಾನದಿಂದ ಕೂಡಿದ್ದು, ಆನಂದದಿಂದ ಕೂಡಿದ್ದು ಮತ್ತು ಶಾಶ್ವತವಾಗಿದ್ದು. ಸೊ ಅದು ಎಲ್ಲಿದೆ ಆ ಆನಂದ? ಭಗವದ್ಧಾಮದಲ್ಲಿದೆ. ಸೊ ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಶಿಕ್ಷೆ ಹೇಳುವುದೇ ಇಲ್ಲ. ಆನಂದಾಂಬುದಿ ವರ್ಧನಂ, ಆನಂದ ತುಂಬಾ ಹೆಚ್ಚಾಗುತ್ತಲೇ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಯಾರಿಗೆ ನಿಜವಾದ ಸುಖ ಬೇಕು ಅವರೇನ್ ಮಾಡ್ಬೇಕು, ಅವರು ಸದ್ಗುರುವನ್ನು ಅರಸಿ ಅವರಿಂದ ದೀಕ್ಷೆ ಪಡೆಯುವ ಮೂಲಕ ಅವರನ್ನು ಆಶ್ರಯಿಸಬೇಕು. ಸೊ ಹಾಗಾದ್ರೆ ಸದ್ಗುರು ಯಾರು? ಸದ್ಗುರುವನ್ನ ನಾವು ಯಾಕೆ ಆಶ್ರಯಿಸ್ಬೇಕು, ಹೇಗೆ ಆಶ್ರಯಿಸ್ಬೇಕು, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಈಗ ನಾವು ತಿಳ್ಕೊಳ್ಳೋಣ, ಸದ್ಗುರು ಯಾರು? ಸದ್ಗುರು ಯಾರು? ಹರೇ ಕೃಷ್ಣ. ಪರಂಪರೆಯಿಂದ ಬಂದಿರೋ ಗುರುಗಳು ಮಾತಾಜಿ, ಪರಂಪರೆಯಿಂದ ಬಂದವರು. ಸೊ ಶುದ್ಧ ಸದ್ಗುರು ಶುದ್ಧ ಭಕ್ತರು, ಶುದ್ಧ ಭಕ್ತರು. ಓಕೆ. ಸೊ ಯಾರು ಒಂದು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಆನಂದ ನೆಲೆಗೆ ತಮ್ಮನ್ನು ತಾವು ಎತ್ತರಿಸ್ಕೊಳ್ಬೇಕು, ಅವರು ಸದ್ಗುರುವಿನ ಶರಣಕ್ಕೆ ಆಶ್ರಯಕ್ಕೆ ಬರಬೇಕು. ಅಂದ್ರೆ ಸದ್ಗುರು ಅಂತಂದ್ರೆ ಯಾರು ಅಂತ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆಚಾರ್ಯಂ ಮಾಂ ವಿಜಾನೀಯಾಂ ಅಂದ್ರೆ ಆಚಾರ್ಯರು ಅಂತಂದ್ರೆ ಅವರು ಸ್ವತಃ ಭಗವಂತನೇ. ಇಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ? ಗುರುಗಳು ಅಂದ್ರೆ ಅದು ದೇವರು. ಯಾಕೆ? ದೇವೋತ್ತಮ ಪರಮ ಪುರುಷ ಅವನು ಭಗವಂತ ಕೃಷ್ಣ ಈ ಬದ್ಧಾತ್ಮನಿಗೆ ಅಪಾರ ಒಂದು ಸಹಾನುಭೂತಿ, ಕರುಣೆ. ಸೊ ಹಾಗಾಗಿ ಅವನು ಸ್ವಯಂ ಗುರುವಾಗಿ ಆವಿರ್ಭವಿಸುತ್ತಾನೆ, ಭಗವಂತನೇ ಗುರುವಾಗಿ ಬರ್ತಾನೆ. ಸೊ ಆದ್ರಿಂದ ಇದು ಗುರುವು ಭಗವಂತನ ಅಭಿವ್ಯಕ್ತಿ. ಸೊ ಹಾಗಾಗಿ ಈ ಭಗವಂತನ ಅಭಿವ್ಯಕ್ತಿಯಾದ ಈ ಶುದ್ಧ ಭಕ್ತರಾದ ಪರಂಪರೆಯಿಂದ ಬಂದಿರತಕ್ಕಂಥ ಗುರುವನ್ನು ಆಶ್ರಯಿಸಬೇಕು. ವಾಸ್ತವವಾಗಿ ನೋಡಿದರೆ ಸದ್ಗುರು ದೇವೋತ್ತಮ ಪರಮ ಪುರುಷನಿಗಿಂತ ಭಿನ್ನ ಅಲ್ಲ. ಸೊ ಹಾಗಾಗಿ ಗುರುವನ್ನು ಶ್ರೀಕೃಷ್ಣನ ಅವತಾರ ಎಂದು ಗೌರವಿಸಬೇಕು. ಏನ್ ಮಾಡ್ಬೇಕು ನಾವು? ಹರೇ ಕೃಷ್ಣ.
ಗುರುವನ್ನು ನಾವು ಏನ್ ಮಾಡ್ಬೇಕು? ಕೃಷ್ಣನ ಅವತಾರ ಅಂತ ಬರೀಬೇಕು. ಹಾ, ಕೃಷ್ಣನ ಅವತಾರ ಅಂತ ನಾವು ಅವರನ್ನ ಗೌರವಿಸಬೇಕು. ಹಾ, ಇನ್ನು ಕೋಟಾ ಗುರುಗಳು ಅನೇಕ ಇದ್ದಾರೆ. ಕೋಟಾ ಗುರುಗಳು ಅಂದ್ರೆ ನಿರಾಕಾರವಾದಿಗಳು. ಅವರು ಅಂದ್ರೆ ತಾವು ಶ್ರೀಕೃಷ್ಣ ಸದೃಶ, ತಾವು ಶ್ರೀಕೃಷ್ಣನ ಹಾಗೆ ಅಂತ ಹೇಳ್ಕೊಂಡು ಭಕ್ತರನ್ನ ಅವರು ತಪ್ಪು ದಾರಿಗೆ ಎಳಿತಾರೆ. ಸೊ ಹಾಗಾಗಿ ಸದ್ಗುರು ಆದವನು, ನಾವು ಆ ಸಂಪ್ರದಾಯದಿಂದ ಬಂದ ಸದ್ಗುರು, ಅದು ಭಗವಂತನಿಗೆ ತುಂಬಾ ಅವರು ಪ್ರೀತಿ, ಭಗವಂತನಿಗೆ ಅವರು ತುಂಬಾ ಪ್ರೀತಿ ಸಖ ಅವರು. ಹಾಗಾಗಿ ಮತ್ತೆ ಅವರು ಭಗವಂತನ ಆಪ್ತ ಸೇವಕರು, ತುಂಬಾ ವೆರಿ ಕ್ಲೋಸ್ ಅಂದ್ರೆ ಸರ್ವೆಂಟ್ ಆಫ್ ಕೃಷ್ಣ. ಸೊ ಆದುದರಿಂದ ಗುರುವು ಯಾವಾಗಲೂ ಶ್ರೀ ದೇವೋತ್ತಮ ಪರಮ ಪುರುಷನ ತತ್ ಸಮಾನ ಅಂತ ನಾವು ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲೂ ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಸೊ ಆದ್ದರಿಂದ ಅಂದ್ರೆ ಗುರುವನ್ನ ಶ್ರೀಮತಿ ರಾಧಾರಾಣಿಯ ಒಂದು ಆಪ್ತ ಸಹಚರ ಅಥವಾ ಅವರು ಶ್ರೀ ನಿತ್ಯಾನಂದರ ಒಂದು ಪ್ರತಿನಿಧಿ ಎಂದೇ ಅವ್ರನ್ನ ನಾವು ಪರಿಗಣಿಸಬೇಕು. ಯಾಕಂದ್ರೆ ಭಕ್ತಿ ಸೇವೆ ನಡೆಯುವುದು ಶ್ರೀಮತಿ ರಾಧಾರಾಣಿ ಅವರ ಒಂದು ಅಡಿಯಾಳ್ತನದಲ್ಲಿ. ಸೊ ಹಾಗಾಗಿ ಗುರುಗಳು ಅವರು ಶ್ರೀಮತಿ ರಾಧಾರಾಣಿ ಅವರ ಸಹಚರರು ಅಥವಾ ಶ್ರೀ ನಿತ್ಯಾನಂದರ ಅವರು ಪ್ರತಿನಿಧಿಗಳು. ಸೊ ಹಾಗಾಗಿ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕಿಬಾ ವಿಪ್ರಾ ಕಿಬಾ ನ್ಯಾಸಿ ಶೂದ್ರಕೇನೇನಯ ಯೈ ಕೃಷ್ಣ ತತ್ವವೇತ್ತ ಸೇಯಿ ಗುರು ಹಯ. ಅಂದರೆ ಕೃಷ್ಣ ವಿಜ್ಞಾನವನ್ನು ಬಲ್ಲ ಮತ್ತು ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೆ, ಅವರು ಯಾರು ಬೇಕಾದ್ರೂ ಆಗಿರ್ಬೋದು, ಅವರು ಸದ್ಗುರು ಆಗ್ಲಿಕ್ಕೆ ಯೋಗ್ಯ ಆಗ್ತಾರೆ. ಹಾಗಾಗಿ ಸದ್ಗುರು ಆದವನು ಸಂಪ್ರದಾಯದಲ್ಲಿರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ಬೇಕು. ಅದೊಂದೇ ಅಲ್ಲ, ಗುರುವು ಧರ್ಮ ಗ್ರಂಥಗಳ ನಿರ್ಣಯಗಳನ್ನು ಚರ್ಚಿಸಿ ಹಾಗೂ ಚಿಂತನೆಗಳ ಮೂಲಕ ಸಾಕ್ಷಾತ್ಕರಿಸಿಕೊಂಡಿರಬೇಕು. ಅಂದ್ರೆ ಗುರುವು ಶ್ರೋತ್ರಿಯ ಆಗಿರಬೇಕು, ಬ್ರಹ್ಮನಿಷ್ಠ ಇರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಅವರು ತುಂಬಾ ಮುಂದುವರೆದು ಇರಬೇಕು. ಸೊ ವೈದಿಕ ಜ್ಞಾನವನ್ನು ಅವರ ಪರಂಪರೆಯಿಂದ ಪಡ್ಕೊಂಡಿರಬೇಕು. ಹಾಗಾಗಿ ಇಲ್ಲಿ ಯಾರು ಆ ಭಗವಂತನ ಪ್ರಭುವಿನ ಆಜ್ಞೆ ಮತ್ತು ಅಧಿಕಾರದಿಂದ ಪಡ್ಕೊಳ್ತಾರೋ ಅವರೇ ಗುರುವಾಗ್ಲಿಕ್ಕೆ ಸಾಧ್ಯ. ಸೊ ಗುರುವಾಗಬೇಕು ಅಂತಂದ್ರೆ ಪ್ರಭುವಿನ ಆಜ್ಞೆ ಇರಬೇಕು, ಅಧಿಕಾರ ಕೊಟ್ಟಿರಬೇಕು, ಭಗವಂತನೇ ಅಧಿಕಾರ ಕೊಟ್ಟಿರ್ತಾನೆ. ಸೊ ಅದರ ಹೊರತು ಸ್ವಂತ ವಿದ್ವತ್ತಿನಿಂದ ಯಾರು ಕೂಡ ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅವರು ಭಗವಂತನೇ ಅಧಿಕಾರ ಕೊಟ್ಟಿರ್ತಾನೆ ಗುರುವಾಗ್ಲಿಕ್ಕೆ ಅವರಿಗೆ. ಸೊ ಹಾಗಾಗಿ ಇಲ್ಲಿ ಕೂಡ ಅಂದ್ರೆ ಶ್ರೀ ಉಪದೇಶಾಮೃತದಲ್ಲಿ ಕೂಡ ಹೇಳಿದ್ದಾರೆ ಆ ಒಂದು ಗುರುವಿನ ಒಂದು ಅರ್ಹತೆಗಳನ್ನ. ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾಯೋ ವಿಷಹೇತ ಧೀರಃ ಪ್ರಕೃತಿಂ ಯೇಷಾಂ ವೇದಾನ್ ವಾಚೋ ವೇಗಂ ಮನಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸ ಪೃಥ್ವೀಂ ಸ ಶಿಷ್ಯಾತ್. ಅಂದ್ರೆ ಯಾರು ಮನಸ್ಸಿನ ಆ ಮಾತಿನ ವೇಗ, ಮನಸ್ಸಿನ ಚಾಂಚಲ್ಯತೆ, ಚಿತ್ತ ಚಾಂಚಲ್ಯತೆ, ಮತ್ತೆ ಕೋಪ, ಮತ್ತೆ ನಾಲಿಗೆಯ ಮತ್ತೆ ಹೊಟ್ಟೆಯ ಜನನಾಂಗದ ಪ್ರಚೋದನೆಗಳನ್ನು ಯಾರು ಒಂದು ಹತೋಟಿಯಲ್ಲಿ ತರಲಿಕ್ಕೆ ಸಾಧ್ಯತೆ ಉಂಟೋ ಅಂತಹ ಸ್ಥಿಮಿತ ಮನುಷ್ಯ, ಸ್ಥಿಮಿತದಲ್ಲಿರ್ತಕ್ಕಂಥ ಮನುಷ್ಯ ಜಗತ್ತಿನಾದ್ಯಂತ ಶಿಷ್ಯರನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಗುರುವಾಗ್ಬೇಕಾದ್ರೆ ಅವರು ಮಾತಿನ ಒಂದು ಹತೋಟಿ ಇರಬೇಕು, ಮನಸ್ಸಿನ ಚಟುವಟಿಕೆಗಳು ಹತೋಟಿಯಲ್ಲಿ ಇರಬೇಕು, ಕೋಪ ಹತೋಟಿಯಲ್ಲಿ ಇರಬೇಕು, ನಾಲಿಗೆ ಮತ್ತು ಜನನಾಂಗದ ಪ್ರಚೋದನೆಗಳು, ಹೊಟ್ಟೆಯ ಪ್ರಚೋದನೆಗಳು ಹತೋಟಿಯಲ್ಲಿ ಇರಬೇಕು. ಆಗ ಮಾತ್ರ ಗುರುವಾಗ್ಲಿಕ್ಕೆ ಸಾಧ್ಯ. ಸೊ ಆದ್ದರಿಂದ ಇಲ್ಲಿ ನಾವು ಸದ್ಗುರುಗಳನ್ನು ಆರಿಸಿ ದೀಕ್ಷೆಯನ್ನು ಯಾಕೆ ಪಡ್ಕೊಳ್ಬೇಕು ಅಂದ್ರೆ, ದೀಕ್ಷೆಯನ್ನು ಪಡ್ಕೊಳ್ದೆ ಹೋದ್ರೆ ಆ ಭಕ್ತಿ ಜೀವನ ಅದು ನಿರರ್ಥ ಆಗತ್ತೆ.
ಸೊ ದೀಕ್ಷೆಯನ್ನು ಪಡೆಯದೆ ಭಕ್ತಿ ಜೀವನ ಪ್ರಾರಂಭ ಆಗೋದಿಲ್ಲ. ಸೊ ದೀಕ್ಷೆಯನ್ನು ಪಡೆದ ಮೇಲೆಯೇ ಭಕ್ತಿ ಜೀವನ ಶುರುವಾಗುತ್ತೆ. ಹೀಗೆಂದು ದೀಕ್ಷೆ ಇಲ್ಲದಿದ್ದರೆ ಭಕ್ತಿ ಜೀವನ ನಿರರ್ಥಕ ಅಂತ ಹೇಳಿ ಹರಿ ಭಕ್ತಿ ವಿಲಾಸದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ದೀಕ್ಷೆಯನ್ನು ಪಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು. ಯಾಕೆಂತಂದ್ರೆ ಭಗವಂತ ಕೃಷ್ಣನನ್ನ ನಾವು ನೇರವಾಗಿ ಕೃಷ್ಣನ ಬಳಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಕೃಷ್ಣನನ್ನು ಅಂದ್ರೆ ನಾವು ಹೇಗೆ ಸಂಪರ್ಕಿಸಬೇಕಂದ್ರೆ ಗುರುವಿನ ಮುಖಾಂತರ ಮಾತ್ರ. ಸೊ ಅದಕ್ಕೆ ಹೇಳ್ತಾರೆ, ಡೋಂಟ್ ಟ್ರೈ ಟು ಅಪ್ರೋಚ್ ಕೃಷ್ಣ ಡೈರೆಕ್ಟ್ಲಿ, ಡೋಂಟ್ ಜಂಪ್ ಓವರ್. ಯಾಕೆಂದ್ರೆ ಅದು ಉಪಯೋಗ ಇಲ್ಲ. ಭಗವಂತನನ್ನ ಯಾವಾಗ್ಲೂ ಶುದ್ಧ ಭಕ್ತರ ಮುಖಾಂತರವೇ ನಾವು ಪಡ್ಕೊಳ್ಬೇಕು. ಇನ್ನು ನಾವು ನೋಡಿದ್ರೆ ಕೆಲವರು ಹೇಳ್ಬೋದು, ಬರೀ ಗ್ರಂಥ ಓದ್ಕೊಂಡು ನಾವು ತಿಳ್ಕೋಬಹುದು ಅಂತ. ಇದು ಸಾಧ್ಯ ಇದೆಯಾ? ಹರೇ ಕೃಷ್ಣ. ಈಗ ಬರೀ ಗ್ರಂಥಗಳೆಲ್ಲ ಇದೆ, ಅದನ್ನೆಲ್ಲ ಓದ್ಕೊಂಡು ನಾವು ಜ್ಞಾನ ಪಡ್ಕೊಳ್ಬಹುದಾ? ಇಲ್ಲ ಮಾತಾಜಿ, ಆಗಲ್ಲ. ಗುರು ಬೇಕು ಮಾತಾಜಿ. ಬರೀ ಗ್ರಂಥವನ್ನು ಓದಿ ಕೂಡ ಭಕ್ತಿ ಸೇವೆಯಲ್ಲಿ ನಾವು ಅದನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ, ಆದವು ಗುರುಮಾಶ್ರಯಂ. ಎಲ್ಲದಕ್ಕಿಂತ ಮುಂಚೆ ನಾವು ಗುರುವನ್ನ ಆಶ್ರಯಿಸಬೇಕು. ಈ ಗುರುವು ಅಂತಂದ್ರೆ ಇದು ಅಂದ್ರೆ ನಮ್ಮ ಎಲ್ಲರ ಒಳಗೆ ಪರಮಾತ್ಮ ಇದ್ದಾನೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಸೊ ಪರಮಾತ್ಮ ಹೇಳ್ತಕ್ಕಂಥವನು ಸಚೇತನನಾದಾಗ ಅವರು ಚೈತ್ಯ ಗುರುವಾಗ್ತಾರೆ. ಚೈತ್ಯ ಗುರು, ಈ ಚೈತ್ಯ ಗುರುವಿನ ಬಾಹ್ಯ ಅಭಿವ್ಯಕ್ತಿಯೇ ಈ ಸದ್ಗುರು. ಸೊ ಹಾಗಾಗಿ ಭಗವಂತ ಪರಮಾತ್ಮನಾಗಿ ಚೈತ್ಯ ಗುರುವಾಗಿ ಒಳಗೆ ಇರ್ತಾನೆ, ನಮ್ಮ ದೇಹದ ಒಳಗೆ ಮತ್ತು ನಮ್ಮ ದೇಹದವರೆಗೆ ಸದ್ಗುರುವಾಗಿ ಬರ್ತಾನೆ. ಸೊ ಹಾಗಾಗಿ ನಾವು ಇದು ಬಹಳ ಮುಖ್ಯ. ಭಗವಂತ ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಗುರು ಭಗವಂತನ ಶಬ್ದಾವತಾರ. ಅಂದ್ರೆ ಶಬ್ದಾವತಾರ. ಆ ಒಂದು ಗುರುವು ಈ ಭಗವಂತನ ಶಬ್ದಾವತಾರ ಈ ವೈದಿಕ ಸಾಹಿತ್ಯಗಳು. ಆ ವೈದಿಕ ಸಾಹಿತ್ಯಗಳಲ್ಲಿ ಗುರು ನಿಷ್ಣಾತರು ವೈದಿಕ ಸಾಹಿತ್ಯವನ್ನೆಲ್ಲ ಕರತಲಾಮಲಕ ಮಾಡ್ಕೊಂಡಿರ್ತಾರೆ. ಅವರು ಇದು ವೈದಿಕ ಸಾಹಿತ್ಯಗಳನ್ನ ಕೇವಲ ಕಲ್ಪನೆ ಮೂಲಕ ಆಗ್ಲಿ ಅಥವಾ ಊಹಾತ್ಮಕ ಚಿಂತನೆಯಿಂದಾಗ್ಲಿ ಅವರು ಅದನ್ನ ಅಂದ್ರೆ ನಿಷ್ಣಾತರಾಗಿರೋದಿಲ್ಲ. ಅವರು ವೈದಿಕ ಸಾಹಿತ್ಯವನ್ನ, ಅದರ ಜ್ಞಾನವನ್ನ ಅವರು ತುಂಬಾ ಪ್ರಬುದ್ಧವಾಗಿ ಅದ ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಗುರುವಿನ ಕೆಲಸ ಏನಂತಂದ್ರೆ, ಇನ್ನೂ ಒಂದು ವಿಚಾರ ಅಂತ ತಿಳ್ಕೊಬೇಕು. ಅಂದ್ರೆ ಯಾರನ್ನು ಗುರುವಾಗಿ ನಾವು ಆರಿಸಬಾರದು. ಕಡು ಮೂರ್ಖನಾದ, ತುಂಬಾ ಮೂರ್ಖನಾಗಿರ್ತಾನೆ, ಅವನನ್ನು ಗುರುವಾಗಿ ನಾವು ಆರಿಸಬಾರದು. ಧರ್ಮ ಗ್ರಂಥಗಳ ಮಾರ್ಗದರ್ಶನದ ಇಲ್ಲದೆ ಇರ್ತಕ್ಕಂಥವ್ರು, ಅವರನ್ನು ಆರಿಸಬಾರದು, ಗುರುವಾಗಿ ತಕೊಳ್ಬಾರ್ದು. ಸಂಶಯಾಸ್ಪದ ಚಾರಿತ್ರ್ಯವುಳ್ಳ, ಭಕ್ತಿ ಸೇವೆಯ ತತ್ವಗಳನ್ನು ಪಾಲಿಸದ, ಅಂದ್ರೆ ಚಾರಿತ್ರ್ಯ ಸ್ವಲ್ಪ ಸಂಶಯಾಸ್ಪದ ಆಗಿದೆ, ಭಕ್ತಿ ಸೇವೆಯನ್ನು ಅವರು ಸರಿಯಾಗಿ ಪಾಲಿಸೋದಿಲ್ಲ, ಅವರು ಗುರುವಾಗ್ಲಿಕ್ಕೆ ಯೋಗ್ಯ ಅಲ್ಲ. ಮತ್ತೆ 6 ಈ ವಾಚೋ ವೇಗ, ಮನ ಕ್ರೋಧ ವೇಗ, ಜಿಹ್ವಾ ವೇಗ, ಉದರೋಪಸ್ಥ ವೇಗ, ಈ ಎಲ್ಲ ವೇಗಗಳನ್ನ ಅಂದ್ರೆ ಯಾರಿಗೆ ಅದರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಹತೋಟಿಗೆ ತರ್ಲಿಕ್ಕೆ ಆಗಲ್ವೋ ಅವನು ಗುರುವಾಗಬಾರ್ದು, ಅಥವಾ ಅವರನ್ನ ಗುರುವಾಗಿ ನಾವು ಸ್ವೀಕಾರ ಮಾಡಬಾರ್ದು. ಹಾಗಾಗಿ ನಾವು ಸದ್ಗುರುವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಬದುಕಿನ ಮುನ್ನಡೆಯಲ್ಲಿ ಅದು ಮುಖ್ಯವಾದ ಅಂಶ. ಇದು ಮೊದಲನೆಯ ಹೆಜ್ಜೆ. ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂದ್ರೆ ಮೊದಲು ನಾವು ದೀಕ್ಷೆ ತಕೊಂಡು ಗುರುವಿನ ಆಶ್ರಯಕ್ಕೆ ಬರಬೇಕು. ಸದ್ಗುರುಗಳೊಬ್ಬರ ಆಶ್ರಯಕ್ಕೆ ಬರುವ ಸುದೈವ ಉಳ್ಳವರು ಆಧ್ಯಾತ್ಮಿಕ ಮುಕ್ತಿಯ ಹಾದಿಯನ್ನು ಕ್ರಮಿಸುವುದು ನಿಶ್ಚಯ, ಸಂದೇಹ ಇಲ್ಲ. ಅಂದ್ರೆ ಯಾರು ಗುರುವಿನ ಒಂದು ದೀಕ್ಷೆ ತಗೊಳ್ತಾರೆ, ಗುರುವಿನ ಆಶ್ರಯಕ್ಕೆ ಬರ್ತಾರೆ, ಅದು ಅವರ ಸುದೈವ, ಎಲ್ಲರಿಗೂ ಸಿಕ್ಕಲ್ಲ. ಅದು ಒಂದು ಅಂದ್ರೆ ಗುರುವನ್ನ ಪಡ್ಕೊಳ್ಳೋದು ಕೂಡ ಒಂದು ಯೋಗ, ಸುದೈವ. ಆ ಯಾರು ಗುರುವಿನ ಒಂದು ಆಶ್ರಯಕ್ಕೆ ಬರ್ತಾರೆ ಅವರು ಅಧ್ಯಾತ್ಮದಲ್ಲಿ ಮುಂದುವರಿಯೋದು ತುಂಬಾ ಅಂದ್ರೆ ಗ್ಯಾರಂಟಿ, ಇದ್ರಲ್ಲಿ ಯಾವ ಡೌಟು ಇಲ್ಲ.
ಈಗ ಗುರುವು ಏನ್ ಮಾಡ್ತಾನೆ ಅಂತ ನಾವು ತಿಳ್ಕೊಬೇಕು. ಈಗ ಗುರುವು ಶಿಷ್ಯನನ್ನು ಅಂದ್ರೆ ಭಕ್ತಿ ಸೇವೆಗೆ ಜಾಗೃತಿಗೊಳಿಸ್ತಾನೆ. ಈಗ ನಮಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಏನಾದ್ರೂ ಗೊತ್ತಿರ್ತದೆಯಾ? ಗುರು ಇಲ್ಲದಿದ್ದಾಗ ಗುರು ನಾವು ತೆಗೆದುಕೊಳ್ಳುವ ಮುಂಚೆ ನಮ್ಗೆ ಗೊತ್ತಿರ್ತದೆಯಾ? ಹರೇ ಕೃಷ್ಣ. ಭಕ್ತಿ ಸೇವೆನ ಹೇಗೆ ಮಾಡಬೇಕು? ಆ ಕೃಷ್ಣ ಪ್ರಜ್ಞೆ ಅಂತ ಹೇಳುದು ಎಲ್ಲರಲ್ಲೂ ಕೂಡ ಇರ್ತದೆ, ಸುಪ್ತವಾಗಿರ್ತದೆ. ಈ ಸುಪ್ತವಾದ ಕೃಷ್ಣ ಪ್ರಜ್ಞೆ, ಆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯನ್ನ ಶಿಷ್ಯನಲ್ಲಿ ಜಾಗೃತಗೊಳಿಸ್ತಕ್ಕಂಥದ್ದು ಗುರುವಿನ ಕರ್ತವ್ಯ. ಸೊ ಈಗ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ಒಂದು ಚಿಕ್ಕ ಮಗು ಇರುತ್ತೆ ಮನೆಯಲ್ಲಿ, ಅಲ್ಲಿ ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕು, ಆದ್ರೆ ಮಗು ಹೇಳಲ್ಲ, ಎಷ್ಟೊತ್ತಾದ್ರೂ ಹೇಳಲ್ಲ. ಅವಾಗ ತಾಯಿ ಏನ್ ಮಾಡ್ತಾಳೆ? ಹರೇ ಕೃಷ್ಣ, ಬೆಳಿಗ್ಗೆ ಶಾಲೆ 8 ಗಂಟೆಗೆ ಇದೆ, ಮಗು ಹೇಳುದೇ ಇಲ್ಲ, ಏನ್ ಮಾಡ್ತಾರೆ? ತಾಯಿ ಎಬ್ಬಿಸ್ತಾಳೆ. ಎಬ್ಬಿಸ್ತಾಳೆ. ಆದ್ರೆ ಮಲಗಿರುವ ಮಗುವನ್ನ ತಾಯಿ ಎಬ್ಬಿಸ್ಲಿಕ್ಕೆ ಹೋದ್ರೆ ಆ ಮಲಗಿರುವ ಮಗುವಿಗೆ ಹೇಳಲಿಕ್ಕೆ ಇಷ್ಟವಾಗತ್ತಾ? ಇಲ್ಲ ಮಾತಾಜಿ, ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ತಾಯಿಗೆ ಮಗುವಿನ ಮೇಲೆ ಪ್ರೀತಿ. ಸೊ ಅದಕ್ಕಾಗಿ ಅವನಿಗೆ ವಿದ್ಯೆ ಕಲಿಸ್ಬೇಕು, ಶಾಲೆಗೆ ತಡ ಆಗತ್ತೆ. ಸೊ ಹಾಗಾಗಿ ಬಲವಂತವಾಗಿ ಅವಳು ತಾಯಿ ಆ ಮಗುವನ್ನ ಎಚ್ಚರಗೊಳಿಸಿ ಎಲ್ಲ ಶಾಲೆಗೆ ಅವನನ್ನ ರೆಡಿ ಮಾಡ್ತಾಳೆ. ಆಹಾರಗಳನ್ನ ಸ್ನಾನ ಮಾಡಿಸುವುದು, ಆಹಾರ ಕೊಡುವುದು ಎಲ್ಲ ಮಾಡಿ ರೆಡಿ ಮಾಡಿ ಕಳಿಸುತ್ತಾಳೆ ಅಲ್ವಾ? ಹೌದು ಮಾತಾಜಿ, ಹೌದು. ಹಾಗೆಯೇ ಸದ್ಗುರುಗೂ ಆದವರು ಈ ಸುಪ್ತ ಆತ್ಮಗಳು ಏನಾಗಿರುತ್ತೆ, ಎಲ್ಲರೂ ಕೂಡ ಈ ಐಹಿಕ ಪ್ರಪಂಚಕ್ಕೆ ಬಂದಾಗ ಮಾಯೆಯ ತೊಡೆಯ ಮೇಲೆ ಮಲಗಿರ್ತಾರೆ, ಅಂದ್ರೆ ಸುಪ್ತವಾಗಿರ್ತಾರೆ ಅವರಲ್ಲಿ. ಸೊ ಹಾಗಿದ್ದಾಗ ಆ ಸುಪ್ತ ಆತ್ಮವನ್ನ ಎಚ್ಚರಗೊಳಿಸಬೇಕು. ಎಚ್ಚರಗೊಳಿಸಿ ಪರಿಪೂರ್ಣ ಜ್ಞಾನವನ್ನು ತುಂಬಬೇಕು. ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ತರಬೇತಿ ಕೊಡಬೇಕು. ಕೃಷ್ಣನೊಡನೆ ಸಂಪರ್ಕಿಸಬೇಕು. ಇದು ಗುರುವಿನ ಕೆಲಸ. ಸೊ ಹಾಗಾಗಿ ಶಿಷ್ಯನನ್ನು ಕೃಷ್ಣನೊಡನೆ ಸಂಪರ್ಕಿಸುವುದು ಸದ್ಗುರುವಿನ ಕರ್ತವ್ಯ. ಹಾಗಾಗಿ ಯಾರಿಗೆ ಈ ಒಂದು ಇಂದ್ರಿಯ ಭೋಗ ಇದು ನಿರರ್ಥಕ ಅಂತ ಯಾರಿಗೆ ಅರ್ಥ ಆಯಿತು, ಅವರು ಗುರುಗಳ ಬಳಿಗೆ ಹೋಗ್ಬೇಕು. ಗುರುಗಳ ಬಳಿಗೆ ಯಾವಾಗ ಹೋಗ್ಬೇಕು? ಗುರು ಯಾವಾಗ ನಮಗ್ ಸಿಗ್ತಾನೆ? ಯಾವಾಗ ಒಂದು ವ್ಯಕ್ತಿಗೆ ತನಗೆ ಈ ಐಹಿಕ ಜಗತ್ತಿನಲ್ಲಿ ಎಲ್ಲವೂ ಇಂದ್ರಿಯ ಸುಖ ಮಾಡೋದು ನಿರರ್ಥಕ ಅಂತ ಗೊತ್ತಾಗತ್ತೋ, ಅವಾಗ ಭಗವಂತನ ಬಳಿಗೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕು. ನಮಗೆ ಒಳ್ಳೆಯ ಗುರುವನ್ನು ಕೊಡು, ಒಳ್ಳೆಯ ಗುರುವನ್ನು ಕೊಡು ಅಂತ ಭಗವಂತ ಕಳಿಸ್ತಾನೆ. ಸೊ ಹಾಗಾಗಿ ಈ ಗುರುವು, ಯಾಕಂತಂದ್ರೆ ಗುರುವು ಕೃಷ್ಣ ಗುರುವನ್ನು ಕಳಿಸ್ತಾನೆ, ಗುರುವು ಕೃಷ್ಣನ ತೋರಿಸ್ತಾನೆ. ಸೊ ಹಾಗೆ ಅದರಿಂದ ಈ ಸದ್ಗುರುಗಳು ಕೃಷ್ಣನ ಪುಣ್ಯ ನಾಮ ಹರಿನಾಮ ಅದನ್ನ ಭಕ್ತನಿಗೆ ತಲುಪಿಸ್ತಾರೆ. ಸೊ ಹಾಗಾಗಿ ಆ ಭಗವಂತನ ಸೇವೆಯಲ್ಲಿ ಅವರು ಅವನನ್ನ ತೊಡಗಿಸ್ತಾರೆ. ಆಮೇಲೆ ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ. ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮಾಡಿದ ಮೇಲೆಯೇ ಒಬ್ಬ ವ್ಯಕ್ತಿಗೆ ನಿಜವಾದ ಭಕ್ತಿ ಜೀವನ ಆಗ ಪ್ರಾರಂಭವಾಗತ್ತೆ. ಈಗ ಹೇಗೆ ಕೇಳಿದ್ರೆ, ನಾವು ರಾತ್ರಿ ಎಲ್ಲ ಕನಸು ಕಂಡಿರ್ತೇವೆ, ಅದು ನಿಜವಾಗಿರಲ್ಲ. ಬೆಳಗ ಎದ್ದ ಮೇಲೆ ನಾವು ನಿಜವಾದ ಜೀವನ ಪ್ರಾರಂಭ ಮಾಡ್ತೇವೆ ಅಲ್ವಾ? ಹೌದು ಮಾತಾಜಿ. ಹಾಗೆಯೇ ವ್ಯಕ್ತಿ ನಿಜವಾದ ಜೀವನ ವ್ಯಕ್ತಿದು ಆಗೋದು, ವ್ಯಕ್ತಿ ಅಂದ್ರೆ ಜೀವನ ಪ್ರಾರಂಭ ಆಗೋದು ಗುರುವಿನಿಂದ ದೀಕ್ಷೆ ಪಡೆದ ನಂತರವೇ. ಯಾಕೆಂತಂದ್ರೆ ಗುರುವು ಆಧ್ಯಾತ್ಮಿಕ ಜೀವನಕ್ಕೆ ಅವರು ಎಚ್ಚರ ಮಾಡಿ ಮತ್ತೆ ಮರುಜನ್ಮವನ್ನು ಕೊಡ್ತಾರೆ. ಸೊ ದ್ವಿಜತ್ವವನ್ನು ಶಿಷ್ಯನಿಗೆ ಅವರು ದಯಪಾಲಿಸ್ತಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಿಮಿರಾಜನನ್ನು ಉದ್ದೇಶಿಸಿ ಪ್ರಬುದ್ಧ ಮುನಿಗಳು ಮಾತನ್ನು ಹೇಳ್ತಾರೆ. ಏನು? ಶಿಷ್ಯನಾದವನು ಸದ್ಗುರುಗಳನ್ನು ಅವರ ಸದ್ಗುರುಗಳೆಂಬ ಒಂದೇ ದೃಷ್ಟಿಯಿಂದಲ್ಲದೆ ಸದ್ಗುರುಗಳು ದೇವೋತ್ತಮ ಪರಮ ಪುರುಷನ ಹಾಗೂ ಪರಮಾತ್ಮನ ಪ್ರತಿನಿಧಿ. ಅಂದ್ರೆ ಭಗವಂತನ ಪ್ರತಿನಿಧಿ, ಅವನು ಪರಮಾತ್ಮನ ಪ್ರತಿನಿಧಿ ಅಂತ ನೋಡ್ಬೇಕು ಗುರುವನ್ನ. ಸೊ ಹಾಗಾಗಿ ಅಂದ್ರೆ ಶಿಷ್ಯನು ಸದ್ಗುರುವನ್ನು ಭಗವಂತನೆಂದೇ ಎಣಿಸಬೇಕು. ಸೊ ಹಾಗಾಗಿ ಸದ್ಗುರುಗಳು ಕೃಷ್ಣನ ಬಾಹ್ಯಾಭಿವ್ಯಕ್ತಿ. ಕೃಷ್ಣ ಹೃದಯದಲ್ಲಿ ಪರಮಾತ್ಮ, ಹೊರಗೆ ಗುರುವು. ಹಾಗಾಗಿ
ನಮಗೆ ಕೃಷ್ಣ ಕಾಣುವುದಿಲ್ಲ ಅಂತ ಇಲ್ಲ, ಕೃಷ್ಣ ಗುರುವಾಗಿರ್ತಾನೆ. ಸೊ ಹಾಗಾಗಿ ಇದನ್ನೆಲ್ಲ ಧರ್ಮ ಗ್ರಂಥಗಳು ಕೂಡ ಅದನ್ನ ದೃಢಪಡಿಸುತ್ತದೆ. ಅದೇ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನಗತಿ ಕುತೋಪಿ ಧ್ಯಾಯನ್ ಸ್ತುವನ್ಸ್ತಸ್ಯ ಯಶಸ್ತ್ರಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದಂ. ಸೊ ಗುರುವಿನ ಪ್ರಸಾದ ಆದರೆ, ಗುರುವಿನ ಅನುಗ್ರಹ ಇದ್ರೆ ಭಗವಂತ ಕಾಣ್ತಾನೆ. ಸೊ ಅದರಿಂದ ಗುರುವನ್ನ ಅನುಗ್ರಹ ಬೇಕು. ಅದಕ್ಕಾಗಿ ಶಿಷ್ಯನು ಗುರುವನ್ನು ದೈವ ಸಮಾನ ಅಂತ ಎಣಿಸ್ಬೇಕು. ಮತ್ತೆ ಗುರುಗಳಲ್ಲಿ ಅತೀವ ಗೌರವ ಭಕ್ತಿಗಳನ್ನಿರಿಸಿ ಅವರಿಂದ ಶ್ರೀಮದ್ ಭಾಗವತ ಪಾಠವನ್ನು ಮಾಡಬೇಕು. ಅದಕ್ಕೆ ಏನ್ ಹೇಳ್ತಾರೆ, ಗುರುವಿನಲ್ಲಿ ಗೌರವ ಭಕ್ತಿ ಎರಡೂ ಇಂಪಾರ್ಟೆಂಟು. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆಮೇಲೆ ಶಿಷ್ಯನ ಮನೋಭಾವ ಸದ್ಗುರುಗಳಿಂದ ಸಂತೃಪ್ತರನ್ನಾಗಿಸ್ಬೇಕು. ಅಂದ್ರೆ ಶಿಷ್ಯನ ಕರ್ತವ್ಯ ಏನು ಅಂದ್ರೆ ಮನೋಭಾವ ಅವನು ಯಾವ ತರ ಇರ್ಬೇಕು ಅಂತಂದ್ರೆ, ಆ ಒಂದು ಸದ್ಗುರುಗಳನ್ನ ಸಂತೃಪ್ತಿ ಮಾಡ್ಬೇಕು. ಗುರುವನ್ನ ಸಂತೃಪ್ತಿ ಮಾಡಿದಾಗ ಆವಾಗ ನಮಗೆ ಭಗವಂತ ಸಿಗ್ತಾನೆ. ಸೊ ಗುರುವನ್ನ ಸಂತೃಪ್ತಿ ಮಾಡೋದೇ ಮುಖ್ಯ ಉದ್ದೇಶ. ಸೊ ಆವಾಗ ಗುರುವ ಯಾವಾಗ ತೃಪ್ತನಾದಾನೆ ಗುರುವನ್ನು ಯಾವಾಗ ತೃಪ್ತಿ ಮಾಡಿದ ಶಿಷ್ಯ ಅಂದ್ರೆ ಆವಾಗ ಶಿಷ್ಯನ ಮೇಲೆ ಕರುಣೆ ತೋರಿ ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಕೊಡ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶಿನಃ. ಯಾಕೆಂದ್ರೆ ಗುರು ಅಂದ್ರೆ ತತ್ವದರ್ಶಿ ಅಂದ್ರೆ ಭಗವಂತನನ್ನು ಕಂಡಿದ್ದಾರೆ, ಕೃಷ್ಣನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅವರಲ್ಲಿ 100% ಕೃಷ್ಣ ಕಾನ್ಶಿಯಸ್ ಇದ್ದಾರೆ. ಭಗವಂತನನ್ನು ಅವರು ಕಂಡಿದ್ರಿಂದ ಅವರು ನಮಗೆ ಶಿಷ್ಯನಿಗೆ ಭಗವಂತನನ್ನು ತೋರಿಸಬಲ್ಲರು. ಸೊ ಹಾಗಾಗಿ ತದ್ವಿಧಿ ಪ್ರಣಿಪಾತೇನ ಗುರುವಿನಲ್ಲಿ ಆಶ್ರಯ ತಗೋಬೇಕು. ಮತ್ತೆ ವಿಧೇಯತೆಯಿಂದ ಗುರುವಿನ ಸೇವೆ ಮಾಡಬೇಕು. ಯಾವಾಗ ಗುರುವಿನ ಸೇವೆ ಮಾಡಿ ಆ ಸದ್ಗುರುವನ್ನ ಸಂತೃಪ್ತಿ ಪಡಿಸಿದವು ಆವಾಗ ಶಿಷ್ಯನಿಗೆ ನಿಜವಾದ ಆಧ್ಯಾತ್ಮಿಕ ಹಂಬಲ ಇದೆ ಅಂತ ಗುರುವಿಗೆ ಅರಿವಾಗತ್ತೆ. ಆಗ ಗುರುವು ಶಿಷ್ಯನಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ತಿಳಿಸ್ತಾನೆ. ಶಿಷ್ಯನು ಏನ್ ಮಾಡ್ಬೇಕು? ಸೊ ಅಂದ್ರೆ ಶಿಷ್ಯನು ಪ್ರಶ್ನೆಗಳನ್ನು ಕೇಳಬೇಕು ಗುರು ಹತ್ರ. ಸೊ ಆ ಶಿಷ್ಯನನ್ನು ಹೇಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂದ್ರೆ ಅದು ಕೃಷ್ಣ ಪ್ರಜ್ಞೆ, ಭಕ್ತಿ ಸೇವೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಬೇಕು. ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳುವುದಲ್ಲ. ಮತ್ತೆ ಕುರುಡು ನಂಬಿಕೆಯನ್ನು ಕೂಡ ಇಡಬಾರ್ದು. ಸೊ ಅದರಿಂದ ಶಿಷ್ಯ ಯಾವಾಗಲೂ ಗುರುವಿನ ಹತ್ರ ಅಚಲವಾದ ಶ್ರದ್ಧೆ ಇಟ್ಕೊಂಡು ಆಮೇಲೆ ಭಗವಂತನಲ್ಲಿ ಗುರುವಿನಲ್ಲಿ ಅಚಲ ಶ್ರದ್ಧೆ ಇಟ್ಕೊಂಡು ಅವನು ಗುರುವಿನ ಒಂದು ಸೇವೆ ಮಾಡಬೇಕು. ಗುರುವನ್ನ ಹೇಗೆ ಸೇವೆ ಮಾಡ್ಬೇಕು ಅಂತ ಮುಂದೆ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಗುರುವಿಗೆ ಅವರು ಅಚಲ ಶ್ರದ್ಧೆ, ಭಗವಂತನಲ್ಲಿ ಗುರುವಿನಲ್ಲಿ ಅಚಲ ಶ್ರದ್ಧೆ ಇಟ್ಟು ಯಾರು ಸೇವೆ ಗುರುವಿನ ಮಾಡ್ತಾರೆ ಅವರಿಗೆ ಎಲ್ಲವೂ ಬಹು ಸುಲಭವಾಗಿ ಗೋಚರಕ್ಕೆ ಬರುತ್ತದೆ ಎಂದು ರೂಪ ಗೋಸ್ವಾಮಿಯವರು ಮುಂದೆ ವಿವರಿಸ್ತಾರೆ. ಸೊ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಯಾರು ಗುರುವಿನಲ್ಲಿ ಮತ್ತೆ ಭಗವಂತನಲ್ಲಿ ಗುರುವಿನಲ್ಲಿ ಅಚಲ ಶ್ರದ್ಧೆ ಇಟ್ಟಿದ್ದಾರೆ ಅಂದ್ರೆ ನಿಷ್ಠೆ ಇಟ್ಟಿದ್ದಾರೆ ಅವರಿಗೆ ಸುಲಭವಾಗಿ ಎಲ್ಲ ಗೋಚರ ಆಗತ್ತೆ. ಕೃಷ್ಣ ಪ್ರಜ್ಞೆ ಎಲ್ಲವೂ ಕೂಡ ತಿಳಿಯುತ್ತೆ. ಮತ್ತೆ ಶ್ರದ್ಧೆ ಮತ್ತು ವಿಶ್ವಾಸದಿಂದ ನಾವು ಗುರುವಿನ ಹೇಗೆ ಸೇವೆ ಮಾಡಬೇಕು ಅಂತ ನಾವು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಹೇಗೆ ಸೇವೆ ಮಾಡೋದು, ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಿಷ್ಯನು ಶ್ರೀಮದ್ ಭಾಗವತದ ಪ್ರವಚನಾದಿಗಳನ್ನ ಮತ್ತೆ ಭಾಗವತದ ಪಾಠವನ್ನು ಮಾಡಿಕೊಳ್ಬೇಕು. ಅಂದ್ರೆ ಶಿಷ್ಯನಾದವನು ಗುರುವಿನ ಹತ್ರ ಭಾಗವತ ಪಾಠವನ್ನು ಕಲಿಬೇಕು, ಪ್ರವಚನವನ್ನು ಕೇಳಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಶ್ರೀಮದ್ ಭಾಗವತ ಶ್ರವಣ ಮಾತ್ರದಿಂದಲೇ ಭಗವಾನ್ ಕೃಷ್ಣನಿಗೆ ಪ್ರೇಮ ಪೂರ್ವಕವಾಗಿ ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳುವ ಬಯಕೆ ಒಮ್ಮೆಗೆ ಮೊಳಕೆ ಆಗ್ತದೆಯಂತೆ. ಭಾಗವತವನ್ನು ಕೇಳಿದ ಕೂಡಲೇ ನಮ್ಗೆ ಅಂದ್ರೆ ಯಾರು ಶುದ್ಧ ಭಕ್ತ, ಗುರು ಅಂದ್ರೆ ಶುದ್ಧ ಭಕ್ತರು. ಸೊ ಅವರ ಮೂಲಕ ನಾವು ಭಾಗವತವನ್ನು ಕೇಳ್ಕೊಂಡ್ರೆ, ಪಾಠವನ್ನು ಕೇಳ್ಕೊಂಡ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ನಮಗೆ ತುಂಬಾ ಆಸಕ್ತಿ ಬರುತ್ತದೆ. ಯಾಕೆ ಅಂತಂದ್ರೆ ಈ
ಭಾಗವತ ಹೇಳ್ತಕ್ಕಂಥದ್ದು ಏನ್ ಮಾಡುತ್ತೆ ನಮಗೆ ಅಂತ ನಮಗೆ ಇಲ್ಲಿ ನೋಡೋಣ. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮ ಪೂರುಷೆ ಭಕ್ತಿರ್ ಉತ್ಸದ್ಯತಿ ಪ್ರಹಾಸಃ ಶೋಕ ಮೋಹ ಭಯಾಪಹಂ. ಅಂದ್ರೆ ಈ ಭಾಗವತವನ್ನು ಕೇಳೋದ್ರಿಂದ ನಮಗೆ ಆ ಶಿಷ್ಯನಿಗೆ ಗುರುವಿನ ಆ ಸದ್ಗುರುವಿನಿಂದ ಕೇಳಿದಾಗ ಅಲ್ಲಿ ಶೋಕ ಮೋಹ ಭಯ ಇದು ಬೆಂಕಿ ಇದ್ದಂತೆ. ಅಂದ್ರೆ ಶೋಕ ಅಂದ್ರೆ ನಮ್ಮ ಒಂದು ಹಿಂದಿನ ಅಂದ್ರೆ ಹಿಂದಿನ ಅಂದ್ರೆ ಭೂತ ಕಾಲದಲ್ಲಿ ನಡೆದ ಯಾವುದೋ ಬಗ್ಗೆ ತುಂಬಾ ಚಿಂತೆ ಮಾಡೋದು, ಶೋಕ ಪಡೋದು. ಆಮೇಲೆ ಮೋಹ, ಈಗಿನ ಅಂದ್ರೆ ಎಟ್ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ನಮಗೆ ನಾನು ನನ್ನದು ಹೇಳ್ತಕ್ಕಂಥ ಮೋಹ. ಆಮೇಲೆ ಭವಿಷ್ಯತ್ತಿನ ಭಯ. ಸೊ ಇದೆಲ್ಲ ಬೆಂಕಿ ಇದ್ದಂತೆ. ಸೊ ಈ ಬೆಂಕಿಯನ್ನು ನಂದಿಸುತ್ತದೆ ಈ ಶ್ರೀಮದ್ ಭಾಗವತ ಶ್ರವಣ. ಗುರುವಿನಿಂದ ಆ ಸದ್ಗುರುವಿನಿಂದ ಆ ಪಾಠ ಹೇಳಿಸ್ಕೊಂಡಾಗ ಶ್ರೀಮದ್ ಭಾಗವತ. ಸೊ ಹಾಗಾಗಿ ವ್ಯಕ್ತಿ ಆ ಸದ್ಗುರುವಿನಿಂದ ಆ ಭಾಗವತದ ಆ ದಿವ್ಯ ನಾದವನ್ನು ಕೇಳಿದಾಗ ಏನಾಗುತ್ತೆ, ಕೃಷ್ಣ ಪ್ರೇಮ ಒಲವಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಆಸಕ್ತಿ ಬರುತ್ತೆ ಕೃಷ್ಣನಲ್ಲಿ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅಲ್ಲಿ ಒಂದು ರೀತಿಯ ಆಸಕ್ತಿ ಉಂಟಾಗತ್ತೆ. ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಆದರೆ ವೈಷ್ಣವನಾದವನು, ಶಿಷ್ಯನಾದವನು ಅಂದ್ರೆ ದೇಹ ಮನಸ್ಸು ಮತ್ತು ವಚನ ಇದರಿಂದ ನಿಯಂತ್ರಣ ತಪ್ಪಿದ್ರೆ ಅವರಿಗೆ ಸದ್ಗುರುವಿನ ಆಶ್ರಯ ಸಿಕ್ಕೋದಿಲ್ಲ. ನಿಯಂತ್ರಣ ಸರಿಯಾಗಿ ಇಟ್ಕೊಂಡ್ರೆ ಗುರುವಿನ ಆಶ್ರಯ ಸಿಕ್ಕುತ್ತೆ, ಗುರುವಿನ ಅನುಗ್ರಹ ಸಿಕ್ಕತ್ತೆ. ಸೊ ಈಗ ಶ್ರದ್ಧಾ ಮತ್ತು ವಿಶ್ವಾಸಗಳಿಂದ ಸದ್ಗುರುವಿನ ಸೇವೆಯನ್ನು ಮಾಡಬೇಕು. ಇದು ಎರಡನೇ ವಿಚಾರ. ಶ್ರದ್ಧೆ ಮತ್ತು ವಿಶ್ವಾಸ ಇದರಲ್ಲಿ ತುಂಬಾ ಮುಖ್ಯವಾದದ್ದು. ಎರಡೂ ಕೂಡ ಗುರುವಿನಲ್ಲಿ ವಿಶ್ವಾಸ, ಗುರುವಿನಲ್ಲಿ ಅತೀವ ಶ್ರದ್ಧೆ ಇರಬೇಕು. ಹೀಗಂತ 17ನೇ ಅಧ್ಯಾಯ 11ನೇ ಸ್ಕಂದ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಭಗವಾನ್ ಕೃಷ್ಣ ಉದ್ಧವನಿಗೆ ಹೇಳಿದ್ದು, ಆಚಾರ್ಯ ಮಾಂ ವಿಜಾನೀಯಾನ್ ನ ಅವಮನ್ಯೇತ ಕರ್ಹಿಚೀತ್ ನಾಮರ್ತ್ಯ ಬುದ್ಧ್ಯ ಅಸೂಯೇತ ಸರ್ವದೇವಮಯಿ ಗುರು. ಆಚಾರ್ಯರನ್ನ ದೇವರಂತಲೇ ಮಾಡ್ಬೇಕು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ಭಗವಾನ್ ಕೃಷ್ಣನ ಮಾತುಗಳು ಹೀಗಿವೆ, ಪ್ರಿಯ ಉದ್ಧವ, ಸದ್ಗುರುವನ್ನು ನನ್ನ ಪ್ರತಿನಿಧಿ ಎಂದು ಭಾವಿಸಬೇಕು. ಅಷ್ಟೇ ಅಲ್ಲ, ಅವರು ಸ್ವಯಂ ನಾನೇ ಎಂದು ಎಣಿಸಬೇಕು. ಅಂದ್ರೆ ದೇವರ ಪ್ರತಿನಿಧಿ ಮತ್ತೆ ಗುರು ಅಂದ್ರೆ ದೇವರು ಅಂತಲೇ ಎಣಿಸ್ಬೇಕು. ಸಾಮಾನ್ಯ ವ್ಯಕ್ತಿ ಅಂತ ಅವರನ್ನ ಪರಿಗಣಿಸಬಾರ್ದು. ನೋಡ್ಲಿಕ್ಕೆ ನಮಗೆ ಗುರುಗಳನ್ನ ನೋಡಿದರೆ ನಮ್ಮ ಹಾಗೆ ಕಾಣ್ತಾರೆ ಅಲ್ವಾ? ಹರೇ ಕೃಷ್ಣ. ನೋಡ್ಲಿಕ್ಕೆ ನಮ್ಮ ಹಾಗೆ ಮನುಷ್ಯರು ಹಾಗೆ ಕಾಣ್ತಾರಲ್ವಾ? ಅಲ್ವಾ? ಸೊ ಹಾಗಿದ್ದಾಗ ನಮ್ಗೆ ಒಮ್ಮೊಮ್ಮೆ ಮನಸ್ಸಿಗೆ ಬಂದ್ಬಿಡ್ಬೋದು ಸಾಮಾನ್ಯ ವ್ಯಕ್ತಿ ನಮ್ಮ ಹಾಗೆ, ಆದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣಿಸಬಾರ್ದು ಅಂತ ಭಗವಾನ್ ಕೃಷ್ಣನೇ ಹೇಳಿದ್ದಾನೆ. ಸಾಮಾನ್ಯ ವ್ಯಕ್ತಿಯಲ್ಲಿ ಮತ್ಸರ ತಾಳುವಂತೆ ಸದ್ಗುರುಗಳಲ್ಲಿ ಮತ್ಸರ ತಾಳೋದು ಸರ್ವದಾ ಕೂಡದು. ಗುರುವಿನ ಮೇಲೆ ಅಸೂಯೆ ಪಡಬಾರ್ದಂತೆ. ಅಂದ್ರೆ ಗುರುವಿಗೆ ತುಂಬಾ ಗೌರವ ಸ್ಥಾನ, ಗುರುವಿನ ಸ್ಥಾನ. ಸೊ ಅದನ್ನು ನೋಡಿ ಮತ್ಸರ ಪಡಬಾರ್ದು, ಅಸೂಯೆ ಪಡಬಾರ್ದು. ಸದ್ಗುರುಗಳು ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿ ಎಂಬುದಾಗಿ ಸದಾ ನೋಡಬೇಕು. ಯಾವಾಗಲೂ ಅವರು ಭಗವಂತನ ಪ್ರತಿನಿಧಿ ಅಂತ ಆ ಸ್ಥಾನ ಅವರಿಗೆ ಕೊಡಬೇಕು. ಯಾಕೆಂತಂದ್ರೆ ಅವರ ಸೇವೆ ಮಾಡುವುದರಿಂದ ಸಕಲ ದೇವತೆಗಳ ಸೇವೆ ಮಾಡುವುದು ವ್ಯಕ್ತಿಗೆ ಸಾಧ್ಯವಾಗುತ್ತದೆ. ಸೊ ತುಂಬಾ ಮುಖ್ಯವಾದದ್ದು ಅಂದ್ರೆ ಇಲ್ಲಿ ಗುರುವು ಯಾವಾಗಲೂ ಶಿಷ್ಯನು, ಗುರುವು ಭಗವಂತನ ಪ್ರತಿನಿಧಿ ಅಂತ ಅವರಿಗೆ ನಾವು ಅಂದ್ರೆ ಶ್ರದ್ಧೆ ಮತ್ತು ಗೌರವ ತೋರಿಸ್ಬೇಕು. ಈಗ ಇದು ಹೇಗೆ ಕೇಳಿದ್ರೆ, ಈಗ ಗುರುವು ಹೇಗೆ ನಮ್ಗೆ ಬೇಕಾಗತ್ತೆ. ಇನ್ನೊಂದು ಅಂದ್ರೆ ಗುರುವು ಅಂತಂದ್ರೆ ಪೋಷಕ ಇದ್ದಂತೆ, ಗಾರ್ಡಿಯನ್. ಈಗ ಪೋಷಕನ ಗಮನಯುಕ್ತವಾದ ಪಾಲನೆ ಇಲ್ಲದೆ ಆದ್ರೆ ಮಗು ದೊಡ್ಡ ಮನುಷ್ಯನಾಗಿ ಬೆಳೆಯುತ್ತದೆಯಾ? ಹರೇ ಕೃಷ್ಣ. ಸತ್ಪ್ರಜೆಯಾಗಿ ಬೆಳೆಯುತ್ತದೆಯಾ ಮಗು? ಹರೇ ಕೃಷ್ಣ. ಇಲ್ಲ, ಇಲ್ಲ, ಬೆಳೆಯಲ್ಲ. ಹಾಗೆ ಪೋಷಣೆ ಮಾಡ್ಬೇಕು ಮಗುವಿಗೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಅದೇ ತರಹ ಅಂದ್ರೆ ಮಗುವಿಗೆ ಬೆಳೆದು ಸತ್ಪ್ರಜೆಯಾಗಿ ದೊಡ್ಡ
ಅಂದ್ರೆ ಒಳ್ಳೆಯ ಮನುಷ್ಯ ಆಗ್ಬೇಕು ಅಂತಂದ್ರೆ ಅವರಿಗೆ ಪೋಷಕರು ಬೇಕು, ತಂದೆ ತಾಯಿಗಳ ಗಮನ ಇರಬೇಕು, ಅವರ ಒಂದು ಪೋಷಣೆ ಬೇಕು. ಹಾಗೆಯೇ ಗುರುವಿನ ಪೋಷಣೆ ಇಲ್ಲದೆ ಹೋದರೆ ಜೀವಿ ದಿವ್ಯ ಭಕ್ತಿ ಸೇವಾ ವೇದಿಕೆಗೆ ಅಲ್ಲಿ ತಲುಪಕ್ಕಾಗೋದಿಲ್ಲ. ಭಕ್ತಿ ಸೇವಾ ವೇದಿಕೆ ಅದು ದಿವ್ಯವಾದದ್ದು. ಅಲ್ಲಿಗೆ ತಲುಪಬೇಕು ಅಂತಂದ್ರೆ ಗುರುವಿನ ಪೋಷಣೆ ಬೇಕು ಶಿಷ್ಯನಿಗೆ, ಅದಿಲ್ಲ ಅಂದ್ರೆ ಆಗಲ್ಲ. ಯಾಕೆಂತಂದ್ರೆ ಈ ಗುರುವು ಅಥವಾ ಆಚಾರ್ಯರು ಅವರು ಆಧ್ಯಾತ್ಮಿಕ ವಿಜ್ಞಾನದ ದಿವ್ಯ ಪ್ರಾಧ್ಯಾಪಕರು, ಪ್ರೊಫೆಸರ್ಸ್ ಎಲ್ಲ ಇರ್ತಾರಲ್ಲ ಯೂನಿವರ್ಸಿಟಿ ಒಳಗೆ, ಕಾಲೇಜಲ್ಲಿ ಡಿಗ್ರಿ ಮಾಡ್ಲಿಕ್ಕೆ ಬೇಕಲ್ವಾ? ಹರೇ ಕೃಷ್ಣ, ಬೇಕಾಗುತ್ತೆ ಅಲ್ವಾ? ಹೌದು ಹರೇ ಮಾತಾಜಿ. ಕೃಷ್ಣ. ಬೇಕಾಗತ್ತೆ ಅಲ್ವಾ? ಹಾಗೆ ಇಲ್ಲಿ ಭಕ್ತಿ ಸೇವೆ ಕೂಡ ಅದು ದಿವ್ಯವಾದದ್ದು. ಅದು ಈ ಲೋಕದಲ್ಲ, ಐಕ ಲೋಕದ ವಿಚಾರಗಳಿಗೆ ಬೇಕು ನಮಗೆ. ತಂದೆ ತಾಯಿ ಬೇಕಾಗತ್ತೆ, ಮತ್ತೆ ಅಲ್ಲಿ ಪ್ರೊಫೆಸರ್ಸ್ ಎಲ್ಲ ಬೇಕಾಗುತ್ತೆ. ತಂದೆ ತಾಯಿ ಪೋಷಣೆ ಮಾಡ್ಲಿಕ್ಕೆ ಬೇಕು, ಮನೇಲಿ ಕಾಲೇಜಲ್ಲಿ ಪ್ರೊಫೆಸರ್ಸ್ ಬೇಕು, ಇಲ್ಲದಿದ್ರೆ ಆಗಲ್ಲ. ಆದರೆ ಇನ್ನೂ ದಿವ್ಯವಾದದನ್ನ ಸಾಧನೆ ಮಾಡಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು, ಅದು ಅತ್ಯಂತ ಉನ್ನತವಾದದ್ದು. ಆ ನೆಲೆಗೆ ಬರಬೇಕು ಅಂತಂದ್ರೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಸೊ ಹಾಗಾಗಿ ಇಲ್ಲಿ ಗುರುವು ಬೇಕೇ ಬೇಕು. ಇಲ್ಲಿ ಗುರುವಿನ ಹತ್ರ ಯಾರು ಬೇಕಾದ್ರೂ ಕೂಡ ಶಿಷ್ಯತ್ವವನ್ನ ಸ್ವೀಕಾರ ಆದರೆ ಅರ್ಹತೆ ಇರಬೇಕು. ಅರ್ಹತೆ ಇಲ್ಲದೆ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶಿಷ್ಯ ಸದಾಕಾಲ ವಿನೀತನಾಗಿ ಗುರುವಿನ ಸೇವೆ ಮಾಡ್ಬೇಕು. ತಜ್ಞರಾಗಿ ಅವರು ಸದ್ಗುರು ಯಾವಾಗ್ಲೂ ತಜ್ಞರು. ಸೊ ಅವರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಿಷ್ಯನ ಕರ್ತವ್ಯ. ಅಂದ್ರೆ ವಾಣಿ ಸೇವೆ ಮತ್ತು ವಪು ಸೇವೆ. ವಪು ಸೇವೆ ಅಂತಂದ್ರೆ ಅವರ ದೇಹಕ್ಕೆ ಯಾವಾಗ್ಲೂ ಸೇವೆ ಮಾಡ್ತಕ್ಕಂಥದ್ದು. ಸೊ ಅದು. ಆಮೇಲೆ ವಾಣಿ ಸೇವೆ, ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನ ಓದುವುದು. ಶ್ರೀಲ ಪ್ರಭುಪಾದರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಅವರು ನಮ್ಮ ಸಂಸ್ಥಾಪನಾಚಾರ್ಯರು. ಸೊ ಅವರ ಪುಸ್ತಕಗಳನ್ನ ನಾವು ಓದಿದ್ರೆ ಅವರಿಗೆ ಸೇವೆ ಮಾಡಿದ ಹಾಗೆ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಬೇಕು. ಸದ್ಗುರು ಹೇಗೆ ನಾವು ಸೇವೆ ಮಾಡಬೇಕು, ಸದ್ಗುರುವಿನ ಸೇವೆ ಮಾಡಿ ಅವರನ್ನ ಸಂತೃಪ್ತಿ ಪಡಿಸ್ಬೇಕು. ಆಗ ಅವರು ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನ ತಿಳಿಸ್ತಾರೆ. ಯಾಕಂದ್ರೆ ಆವಾಗ ಅವರಿಗೆ ಗೊತ್ತಾಗತ್ತೆ. ಏನ್ ಗೊತ್ತಾಗತ್ತೆ? ಈ ವ್ಯಕ್ತಿಗೆ ಆಧ್ಯಾತ್ಮಿಕ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆ ಅಂತ ಗೊತ್ತಾಗತ್ತೆ. ಈಗ ಮುಂದಿನದ್ದು ತತ್ವ ಸಂತ ಪುರುಷರ ಮಾರ್ಗಾನುಸರಣೆ. ಈಗ ನಮ್ಮ ಒಂದು ಸಂಪ್ರದಾಯದಲ್ಲಿ ಆಚಾರ್ಯರುಗಳಿರ್ತಾರೆ, ಪೂರ್ವದ ಆಚಾರ್ಯರುಗಳು. ಅವರು ನಡೆದ ಹೆಜ್ಜೆಯನ್ನು ಅನುಸರಿಸಬೇಕು ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದೆ. ಅಂತವರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು, ಅದು ಹಾಗೆ ಮಾಡಿದರೆ ಅಪೇಕ್ಷಿತ ಫಲಗಳು ಸಿದ್ಧಿಸುತ್ತವೆ. ಅಂದ್ರೆ ನಮಗೆ ಭಗವದ್ಧಾಮಕ್ಕೆ ಹೋಗಬೇಕು. ಅವಾಗ ನಾವು ಹಿಂದಿನ ಆಚಾರ್ಯರುಗಳು ಆ ದಾರಿಯಲ್ಲಿ ನಾವು ನಡಿಬೇಕು. ಅಂದ್ರೆ ಸತೋ ವೃತ್ತಿ. ಆದರೆ ಆ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಕ್ಕೆ ನಮ್ಗೆ ಮಾರ್ಗದರ್ಶನ ಕೊಡೋರು ಯಾರು? ನಮ್ಮ ಸದ್ಗುರುಗಳು. ಸೊ ಹಾಗಾಗಿ ಸದ್ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಪೂರ್ವ ಆಚಾರ್ಯರ ಹಾಗೂ ಸಂತರ ಅನುಸರಿಸಿ ನಡೆಯಬೇಕು. ಅನುಕರಣೆ ಅಲ್ಲ, ಅನುಸರಿಸಬೇಕು. ಆಗ ಏನಾಗತ್ತೆ? ಸಿದ್ಧಿ ಸಿಕ್ಕತ್ತೆ, ಅಪೇಕ್ಷಿತ ಸಿದ್ಧಿ. ಈ ರೀತಿ ಒಂದೇ ಅಲ್ಲ, ಶೋಕ ಪಡೋದಕ್ಕಾಗೋದಿಲ್ಲ, ಮುನ್ನಡೆಯಲ್ಲಿ ಎಡಹುವುದಿಲ್ಲ, ಅದಕ್ಕೆಲ್ಲ ನಾವು ಅಂದ್ರೆ ಫಾಲ್ ಡೌನ್, ಪತಿತನಾಗೋದಿಲ್ಲ. ಯಾರು ಪೂರ್ವಾಚಾರ್ಯರ ಆ ಸಂತರನ್ನ ಅನುಸರಿಸಿ ನಡೆಯುತ್ತಾರೆ ಅವರು ಪತನ ಹೊಂದುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ತಿಳ್ಕೋಬೇಕು, ಏನ್ ಮಾಡ್ಬೇಕು ಅಂದ್ರೆ ಸದ್ಗುರುವಿನ ಆಶ್ರಯ ಹೇಗೆ ತಗೋಬೇಕು ಎಲ್ಲ ಇದ್ರಲ್ಲಿ ಏನ್ ಹೇಳ್ತಾರೆ. ಗುರುಪಾದಾಶ್ರಯ ತಸ್ಮಾತ್ ಕೃಷ್ಣ ದೀಕ್ಷಾದಿ ಶಿಕ್ಷಣಂ ವಿಶ್ರಂಬೇಣ ಗುರು ಸೇವಾ ಸಾಧು ವರ್ತ್ಮ ಅನುವರ್ತನಂ. ಅಂದ್ರೆ ಸದ್ಗುರುವಿನ ಪಾದಾಶ್ರಯ ತಗೋಬೇಕು, ಗುರುಗಳಿಂದ ದೀಕ್ಷೆ ಪಡ್ಕೊಳ್ಬೇಕು, ಮತ್ತು ಭಕ್ತಿ ಸೇವೆ ಸಲ್ಲಿಸುವುದು ಹೇಗೆ ಅಂತ ಅವರಿಂದ ಕಲಿಯಬೇಕು. ಸೊ ಹಾಗಾಗಿ ಶ್ರದ್ಧಾ ಮತ್ತು ಭಕ್ತಿಗಳಿಂದ ಗುರುವನ್ನ ಸೇವೆ ಮಾಡಬೇಕು. ಸೊ ಗುರುವಿನ ಮಾರ್ಗದರ್ಶನದಲ್ಲಿ ಆ ಪೂರ್ವದ ಆಚಾರ್ಯರ ಹೆಜ್ಜೆ ಜಾಡಿದಲ್ಲಿ ನಡೀಬೇಕು. ಇವು ಶಿಷ್ಯನ ಪ್ರಾಥಮಿಕ ಕರ್ತವ್ಯಗಳು.
ಪ್ರಾಥಮಿಕ ಕರ್ತವ್ಯ ಏನು? ಹರೇ ಕೃಷ್ಣ. ಶಿಷ್ಯನ ಪ್ರಾಥಮಿಕ ಕರ್ತವ್ಯ ಏನು? ಹರೇ ಕೃಷ್ಣ. ಗುರುವಿನ ಸೇವನ. ಮೊದಲು ಗುರುವಿನ ಪಾದಾಶ್ರಯ ಪಡಿಬೇಕು, ಆಮೇಲೆ ದೀಕ್ಷೆ ಪಡಿಬೇಕು, ಅವ್ರ ಹತ್ರ ಭಕ್ತಿ ಸೇವೆ ಹೇಗ್ ಮಾಡುದು ಅಂತ ಕೇಳಬೇಕು, ಆಮೇಲೆ ಏನ್ ಮಾಡ್ಬೇಕು? ಶ್ರದ್ಧಾ ಭಕ್ತಿಯಿಂದ ಗುರುವಿನ ಸೇವೆ ಮಾಡಬೇಕು, ಆಮೇಲೆ ಪೂರ್ವ ಆಚಾರ್ಯರ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು. ಸೊ ಇವೆಲ್ಲ ಈ ಒಂದು ಪ್ರಾಥಮಿಕ ಕರ್ತವ್ಯ ಮಾಡಿದರೆ ಆ ಶಿಷ್ಯನಿಗೆ ಒಂದು ಈ ಭಾಗವತವನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಬರ್ತದೆ, ಅಂದ್ರೆ ಅರ್ಹತೆ ಬರ್ತದೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ಭಾಗವತವನ್ನು ಶ್ರವಣ ಮಾಡಿದಾಗ ಗುರುವಿನ ಮುಖಾಂತರ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಸೆ ಮೊಳಕೆ ಹೊಡೆಯುತ್ತದೆ, ಆಸಕ್ತಿ ಬರುತ್ತದೆ. ಇಲ್ಲಿ ಬ್ರಹ್ಮಯಾಮಲ ಎಂಬುದೊಂದು ಧರ್ಮಗ್ರಂಥ ಹೀಗೆ ಹೇಳುತ್ತದೆ: ಧರ್ಮಗ್ರಂಥಗಳ ಪ್ರಾಮಾಣ್ಯವನ್ನು ಗೌರವಿಸಿ ನಡೆಯದೆ ತಾನೊಬ್ಬ ಬಹುದೊಡ್ಡ ಭಕ್ತನೆಂದು ತೋರಿಸಿಕೊಳ್ಳಲು ಯಾರಾದರೂ ಪ್ರಯತ್ನಿಸಿದರೆ ಅಂತವನ ಕಾರ್ಯಗಳು ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸುವ ಉದ್ದೇಶ ಪೂರೈಕೆಗೆ ನೆರವಾಗುವುದಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಧರ್ಮಗ್ರಂಥಗಳಲ್ಲಿ ಏನ್ ಹೇಳಿರ್ತಾರೆ ಅದರ ಪ್ರಕಾರ ನಡೆಯೋದಿಲ್ಲ, ಆದರೆ ತಾನು ದೊಡ್ಡ ಭಕ್ತ ಅಂತ ಶೋ ಮಾಡ್ತಾರೆ. ಅಂದ್ರೆ ಅವರು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರು ಮಿಥ್ಯಾಚಾರಿ. ಇದನ್ನು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ಮಿಥ್ಯಾಚಾರಿ ಅಂತ ಹೇಳಿದ್ದಾರೆ ಅಲ್ವಾ? ಧರ್ಮಗ್ರಂಥಗಳ ಪಾಲನೆ ಮಾಡೋದಿಲ್ಲ, ಆದ್ರೆ ತಾನು ಭಕ್ತ ಅಂತ ತೋರ್ಸ್ಕೊತಾನೆ, ಅದು ಅವನು ಮಿಥ್ಯಾಚಾರಿ. ಹಾಗಾಗಿ ಇಂತಹ ಮಿಥ್ಯಾಚಾರಿ ಆದವನು ಭಕ್ತಿ ಸೇವೆಯನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಶೋಭೆಯನ್ನು ಹುಟ್ಟು ಹಾಕುತ್ತಾನೆ. ಸೊ ಇಂಥವನು ಶೋಭೆ ಹಾಕ್ತಾನೆ, ಅಂದ್ರೆ ಅವರಿಗೆ ಸಂಕಟದಲ್ಲಿ ಹಾಕ್ಬಿಡ್ತಾನೆ. ಹಾಗಾಗಿ ಧರ್ಮಗ್ರಂಥಗಳು ಅದ್ಯಾರು ಇಂಥವರು ಅಂದ್ರೆ ಸಹಜೀಯರು. ಯಾರು? ಸಹಜೀಯರು. ಅವರು ಧರ್ಮಗ್ರಂಥಗಳ ಪಾಲನೆ ಮಾಡೋದಿಲ್ಲ, ಆದ್ರೆ ನೋಡ್ಲಿಕ್ಕೆ ತಾನು ಭಕ್ತರು ಅಂತ ಹಾಕ್ಬಿಡ್ತಾರೆ, ಅಂದ್ರೆ ತೋರ್ಸ್ಕೊಳ್ತಾರೆ. ಅವಾಗ ಅದು ಒಂದೇ ಅಲ್ಲ, ಅವರು ಎಲ್ಲವನ್ನು ಕೂಡ ಬಹು ಅಗ್ಗವಾಗಿ ಕಲ್ಪಿಸಿಕೊಳ್ತಾರೆ. ಕೃಷ್ಣನನ್ನು ತುಂಬಾ ಕೆಳಗಿನ ಲೆವೆಲ್ಗೆ ತಮ್ಮ ಲೆವೆಲ್ಗೆ ತಂದುಕೊಂಡು ಬಿಡ್ತಾರೆ. ಸೊ ಹಾಗಾಗಿ ಎಲ್ಲದರ ಬಗ್ಗೆ ಅವರಿಗೆ ಅಂದ್ರೆ ನಿಜವಾದ ಧರ್ಮಗ್ರಂಥಗಳ ಜ್ಞಾನ ಇರೋದಿಲ್ಲ. ಅವರೆಲ್ಲದೂ ಕೂಡ ಊಹಾತ್ಮಕ ಕಲ್ಪಿತ ಅಭಿಪ್ರಾಯಗಳಿರುತ್ತೆ. ಮತ್ತೆ ಇಂತಹ ಜನರು ಭಕ್ತಿ ಸೇವೆಯ ನಿರ್ವಹಣೆ ಕಾರ್ಯದಲ್ಲಿ ಅಡೆತಡೆಗಳನ್ನು ತರುತ್ತಾರೆ. ಅಂದ್ರೆ ಇಲ್ಲಿ ಸಹಜೀಯರ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸಹಜೀಯರಿಗೆ ಅವರು ಧರ್ಮಗ್ರಂಥಗಳ ಪರಿಪಾಲನೆ ಮಾಡೋಲ್ಲ, ಮತ್ತೆ ಅವರು ಭಗವಂತನನ್ನ ತುಂಬಾ ಅಗ್ಗವೆಂದು ಕಲ್ಪನೆ ಮಾಡ್ತಾರೆ. ಅವರಿಗೆ ಧರ್ಮಗ್ರಂಥಗಳಲ್ಲಿ ನಿಷ್ಣಾತರಲ್ಲ, ಅವರಿಗೆ ಕಲ್ಪನೆ ಜ್ಞಾನ ಇರುತ್ತದೆ. ಸೊ ಹಾಗಾಗಿ ಅಂತವರನ್ನು ನಾವು ಫಾಲೋ ಮಾಡಬಾರದು. ಅವರು ಭಕ್ತಿ ಸೇವೆ ನಿರ್ವಹಣೆಗೆ ಅಡೆತಡೆಗಳನ್ನು ತರ್ತಾರೆ, ಅಬ್ಸ್ಟಕಲ್ಸ್ ತರ್ತಾರೆ. ಈಗ ಇನ್ನೊಂದು ಬಗೆಯ ಜನರನ್ನು ಕೂಡ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಉದಾಹರಣೆ ಯಾವುದನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಾಸ್ತಿಕರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಕ್ತಿ ಸೇವೆಯ ಪ್ರಕ್ರಿಯೆಯಲ್ಲಿ ಇರೋದಿಲ್ಲ, ಆದರೂ ಮತ್ತೆ ಅಪೌರುಷ ಗ್ರಂಥಗಳ ಬಗ್ಗೆ, ಧರ್ಮ ಗ್ರಂಥಗಳ ಬಗ್ಗೆ ತಾತ್ಸಾರ ಇರ್ತಾರೆ. ಅಂತವರ ಬಗ್ಗೆ ಎಲ್ಲ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಬೌದ್ಧ ಧರ್ಮದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಭಗವಂತನ ಅವತಾರವೇ. ಅವನು ಶ್ರೇಷ್ಠ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಆದರೆ ಅಲ್ಲಿ ಏನಾಗಿತ್ತು ಕೇಳಿದ್ರೆ, ಆ ಒಂದು ಬುದ್ಧ ಧರ್ಮ ಬರುವಾಗ ಯಾಕೆ ಬುದ್ಧನಾಗಿ ಅವತರಿಸಿದ ಅಂದ್ರೆ, ಆಗ ತುಂಬಾ ಹಿಂಸೆಯಾಗಿ ಪ್ರಾಣಿ ಹಿಂಸೆಯಾಗ್ತಿತ್ತು. ಅದನ್ನ ನಿಲ್ಲಿಸ್ಲಿಕ್ಕಾಗಿ ಭಗವಂತ ಬುದ್ಧನಾಗಿ ಬಂದಿರೋದು. ಅವಾಗ ವೇದಗಳನ್ನ ವಿರೋಧಿಸ್ಬೇಕಾಯ್ತು. ಯಾಕೆ ವೇದಗಳನ್ನ ವಿರೋಧಿಸ್ಬೇಕಾಯ್ತು ಅಂದ್ರೆ, ಆ ವೇದಗಳ ಪ್ರಮಾಣದ ಮೇಲೆ ಅವರು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಿದ್ರು. ಸೊ ಹಾಗಾಗಿ ಅದನ್ನು ನಿಯಂತ್ರಿಸ್ಲಿಕ್ಕಾಗಿ ಅವರು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ವೇದಗಳನ್ನು ಅಲ್ಲಗಳೆದ್ರು ಭಗವಾನ್ ಬುದ್ಧ. ಸೊ ಅಂದ್ರೆ ನಿಂದಿಸಿ ವೇದ. ಸೊ ಹಾಗಿದ್ದಾಗ ಅಂದ್ರೆ ಅವರ ತತ್ವಗಳು ವೇದ ವಿರೋಧಿಯಾಗಿದ್ದವು.
ಆಮೇಲೆ ಅದು ತಿರಸ್ಕೃತ ಆಯಿತು. ಯಾಕೆಂದ್ರೆ ಮೊದಲು ಅಶೋಕ ಮಹಾರಾಜನ ಸಮಯದಲ್ಲಿ ಇಡೀ ಭರತ ಖಂಡದಲ್ಲಿ ಸುತ್ತಮುತ್ತಲಿನ ದೇಶದಲ್ಲಿ ಎಲ್ಲ ಕಡೆಗೂ ಕೂಡ ಬೌದ್ಧ ಧರ್ಮ ಪ್ರಚಾರ ಆಯಿತು. ಆದರೆ ಯಾವಾಗ ಶಂಕರಾಚಾರ್ಯರು ಬಂದ್ರು, ಅವರು ವೇದಗಳನ್ನ ಪುನಃ ಸ್ಥಾಪನೆ ಮಾಡ್ಲಿಕ್ಕೆ ಬಂದ್ರು. ಯಾಕೆಂದ್ರೆ ಬೌದ್ಧಾವತಾರ ಆದಾಗ ವೇದಗಳು ಎಲ್ಲ ನಶಿಸಿ ಹೋಗಿದ್ದು. ಯಾಕೆಂತಂದ್ರೆ ವೇದಗಳ ವಿರೋಧ ಆಗಿತ್ತು, ನಿಂದಿಸಿ ವೇದ. ಸೊ ಅದನ್ನ ಮತ್ತೆ ತರಬೇಕಾಯ್ತು. ಆ ಕಾಲಕ್ಕೆ ಅದರ ಅಗತ್ಯ ಇತ್ತು, ಅದಕ್ಕಾಗಿ ಮಾಡಿದ್ರು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಭಗವಾನ್ ಬುದ್ಧರಿಗೆ ಭಕ್ತಿ ಸೇವೆ ಸಲ್ಲಿಸ್ತಾರೆ ಅಂತ ಪ್ರಭುಪಾದರು ಬರೆದಿದ್ದಾರೆ. ಆ ಕಾರಣ ಅವರನ್ನ ಭಕ್ತರು ಅಂತ ಎಣಿಸ್ಬೇಕು ಅಂತ ಅವರ ಧರ್ಮಾನುಯಾಯಿಗಳು ಹೇಳ್ತಾರೆ. ಆದರೆ ಧರ್ಮ ಗ್ರಂಥಗಳನ್ನ ಅವರು ಮಾನ್ಯ ಮಾಡೋದಿಲ್ಲ, ವೇದಗಳನ್ನು ಮಾನ್ಯ ಮಾಡೋದಿಲ್ಲ ಅಂದ್ಮೇಲೆ ಅವರು ಭಕ್ತರಂತ ಅವ್ರನ್ನ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬುದ್ಧಾನುಯಾಯಿಗಳನ್ನ ಭಕ್ತರು ಅಂತ ಹೇಳಲಿಕ್ಕಾಗಲ್ಲ ಅಂತ ಶ್ರೀಲ ರೂಪ ಗೋಸ್ವಾಮಿ ಹೇಳಿದ್ದಾರೆ. ಭಗವಂತನ ಅವತಾರವೇ ಬುದ್ಧ, ಆದರೂ ಕೂಡ ಅವನ ಅನುಯಾಯಿಗಳು ಅಂದ್ರೆ ಈ ವೇದಗಳನ್ನ ನಿರಾಕರಿಸ್ತಾರೆ. ಯಾಕೆಂದ್ರೆ ಭಗವಂತನ ಪಾರಮ್ಯವನ್ನು ನಿರಾಕರಿಸ್ತಾರೆ. ಸೊ ಹಾಗಾಗಿ ಅವರು ನಾಸ್ತಿಕರು. ಸೊ ನಾಸ್ತಿಕತೆಯ ಅಂದರೆ ವೇದಗಳ ಪ್ರಮಾಣವನ್ನ ನಿರಾಕರಿಸುವುದು. ಸೊ ಹಾಗಾಗಿ ವೇದಗಳನ್ನು ಒಂದೇ ಅಲ್ಲ ನಿರಾಕಾರ ಮಾಡೋದು, ವೈದಿಕ ಗ್ರಂಥಗಳನ್ನು, ಧರ್ಮ ಗ್ರಂಥಗಳನ್ನು ಬೋಧಿಸುವ ಮಹಾನ್ ಆಚಾರ್ಯರನ್ನು ಕೂಡ ಅವರು ನಿಂದಿಸ್ತಾರೆ. ಹಾಗಾಗಿ ಅವರನ್ನು ಭಕ್ತರು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ರೂಪ ಗೋಸ್ವಾಮಿ ಬರೆದಿದ್ದಾರೆ. ಹಾಗಾಗಿ ಭಗವಾನ್ ಬುದ್ಧ ಕೃಷ್ಣನ ಅವತಾರ ಶ್ರೀಮದ್ ಭಾಗವತ ಒಪ್ಪಿಕೊಳ್ಳುತ್ತದೆ. ಆದರೆ ನಾಸ್ತಿಕ ಧರ್ಮದ ಜನರಿಗೆ ದಿಗ್ಭ್ರಾಂತಿ ಹುಟ್ಟಿಸ್ಲಿ ಮತ್ತೆ ಅಹಿಂಸೆಯನ್ನ ಬೋಧಿಸ್ಲಿಕ್ಕಾಗಿ ಭಗವಂತನ ಅವತಾರ ಆಯಿತು. ಆದರೆ ಕೆಲವರು ಹೇಳ್ಬೋದು, ಕೃಷ್ಣ ಯಾಕೆ ನಾಸ್ತಿಕವಾದದ ತತ್ವಗಳ ಪ್ರಚಾರಕ್ಕೆ ನಿಲ್ಬೇಕಾಗಿತ್ತು ಅಂತ. ಆದರೆ ಆ ಕಾಲದಲ್ಲಿ ಅದು ಅಗತ್ಯ ಇತ್ತು. ವೇದಗಳ ಹೆಸರಿನಲ್ಲಿ ಆ ಕಾಲದಲ್ಲಿ ನಡೀತಿದ್ದ ಹಿಂಸೆಯನ್ನ ನಿಲ್ಲಿಸುವುದು ದೇವೋತ್ತಮ ಪರಮ ಪುರುಷನ ಅಪೇಕ್ಷೆ ಆಗಿತ್ತು. ಹಾಗಾಗಿ ಧಾರ್ಮಿಕರೆಂದು ತಮ್ಮನ್ನು ಕರೆದುಕೊಳ್ಳುತ್ತಿದ್ದ ಜನ ಮಾಂಸಾಹಾರ ಸೇವನೆ ಅಂತ ಹಿಂಸಾತ್ಮಕ ಕಾರ್ಯಗಳನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ವೇದಗಳನ್ನು ಉಪಯೋಗಿಸ್ತಾ ಇದ್ದಿದ್ರು. ಹಾಗಾಗಿ ವೇದಗಳಿಗೆ ನೀಡಲಾಗಿದ್ದ ಆ ಒಂದು ಸುಳ್ಳು ಅರ್ಥಗಳ ಜಾಲದಿಂದ ಈ ಪತಿತ ಜನರನ್ನು ಹೊರಗೆ ತರಲಿಕ್ಕಾಗಿ ಬುದ್ಧನ ಅವತಾರ ಆಯಿತು. ಸೊ ಹಾಗಾಗಿ ನಾಸ್ತಿಕರಿಗೆ ಬುದ್ಧನು ನಾಸ್ತಿಕವಾದವನ್ನೇ ಬೋಧಿಸಿದ. ಹಾಗೆ ಬೋಧಿಸುವ ತನ್ನನ್ನು ಕೃಷ್ಣನನ್ನು ಆ ಜನ ಹಿಂಬಾಲಿಸಿ ನಡೆದು ತನ್ಮೂಲಕ ಕೃಷ್ಣನ ಸೇವೆಯಲ್ಲಿ ನಿಲ್ಲಬೇಕು ಅಂತ ಬುದ್ಧನು ಆ ಜನರನ್ನು ಮರುಳುಗೊಳಿಸಿದ. ಹಾಗಾಗಿ ಉಪಾಯವಾಗಿ ಇದನ್ನ ತಂತ್ರಗಾರಿಕೆ ಮಾಡಿದ್ದಾನೆ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಪ್ರಾಣಿ ಹಿಂಸೆಯನ್ನ ತಡೀಲಿಕ್ಕಾಗಿ ಇದನ್ನೆಲ್ಲ ಭಗವಂತ ಮಾಡ್ಬೇಕಾಯ್ತು. ಹರೇ ಕೃಷ್ಣ. ಇವತ್ತಿಗೆ ಇದನ್ನ ನಿಲ್ಲಿಸ್ತಾ ಇದ್ದೇನೆ. ಹರೇ ಕೃಷ್ಣ.